ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ. ಅವನು ದಿವ್ಯಾನುಭವಿ. ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಯಯೇವಂ ವೇತ್ತಿ ಪುರುಷಂ, ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ. ಅವನು ದಿವ್ಯಾನುಭವಿ. ಅವನು ಸರ್ವಥಾ ವರ್ತಮಾನೋಪಿ ನ ಸ ಭೂಯೋ ಅಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ, ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕೇಳಿಸ್ತಾ ಇದೆಲ್ಲ ಎಲ್ಲ ಕ್ಲಿಯರ್ ಆಗಿ? ಆವಾಜ್ ಕ್ಲಿಯರ್ ಇದೆಯಲ್ಲ ಎಲ್ರಿಗೂ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಕೆ, ನೀವೇ ಸ್ಟಾರ್ಟ್ ಮಾಡೋಣ ಪ್ರಾರ್ಥನೆಯೊಂದಿಗೆ. ಸೊ ನಿನ್ನೆ ಭಕ್ತಿ ಯೋಗದ ಅಧ್ಯಾಯಗಳು ಮುಗಿದಿದೆ. ಇವತ್ತಿನಿಂದ ಜ್ಞಾನ ಯೋಗ ಸ್ಟಾರ್ಟ್. ಸೊ ಭಗವಂತ ಅದರಲ್ಲಿಯೇ ಮೊದಲನೇ ಅಧ್ಯಾಯವೇ ತುಂಬಾ ಸ್ವಲ್ಪ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಏನಪ್ಪಾ ಇದು ಏನು ಹೇಳ್ತಾ ಇದ್ದಾನೆ ಅನ್ನೋದು ಒಂಥರ ಅನ್ಸುತ್ತೆ ಈ ಅಧ್ಯಾಯದಲ್ಲಿ. ಓಕೆ, ಎನಿವೆ, ಹರೇ ಕೃಷ್ಣ. ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆ ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ ಅನ್ನುವಂಥದ್ದು. ನಮಗೆಲ್ಲರಿಗೂ ಸ್ವಾಗತ. ಇದನ್ನ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ ಅನ್ನುವಂಥದ್ದು, ಅದ್ರ ಬಗ್ಗೆಯೂ ನಾವಿಲ್ಲಿ ತಿಳ್ಕೊಳ್ಳೋಣ. ಪ್ರಾರ್ಥನೆಯೊಂದಿಗೆ ಇವತ್ತನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪಥಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹ ಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹ ಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನೋಡಿದ್ದು ಭಕ್ತಿ ಅತ್ಯಂತ ಶ್ರೇಷ್ಠವಾದದ್ದು ಅನ್ನುವಂತಹದ್ದು, ಮತ್ತೆ ಭಕ್ತಿಯ ನವವಿಧ ಭಕ್ತಿ. ನವವಿಧ ಭಕ್ತಿ ಯಾವ, ಯಾರಿಗಾದ್ರೂ ನೆನಪಿದ್ಯಾ? ಹರೇ ಕೃಷ್ಣ.
ನವವಿಧ ಭಕ್ತಿ ಯಾರಿಗಾದ್ರೂ ನೆನಪಿದೆಯಾ? ಯಾವ್ದು? ಕೇಳಿಸ್ತಾ ಇದೆಯಲ್ಲ? ಎಲ್ಲಿದ್ದಾರೆ ಗೌರಮ್ಮ ಮಾತಾಡಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ ಗೌರಮ್ಮ ಮಾತಾಡಿ, ನಿಮ್ ಸೌಂಡ್ ಇಲ್ಲ. ಕೇಳಿಸ್ತಾ ಇದೆಯಲ್ಲ? ಸೊ ನವವಿಧ ಭಕ್ತಿಯ ಬಗ್ಗೆ ನಾವು ನಿನ್ನೆ ಶ್ರವಣಂ, ಕೀರ್ತನಂ, ಅಲ್ವಾ? ಪಾದಸೇವನಂ ನೆನಪಿದೆಯಾ? ಇಲ್ಲ. ಶ್ರವಣಂ, ಕೀರ್ತನಂ, ಪಾದಸೇವನಂ, ಅರ್ಚನಂ, ಆತ್ಮನಿವೇದನಂ, ದಾಸ್ಯಂ ಸಾಖ್ಯಂ, ಆತ್ಮನಿವೇದನಂ. ಸೊ ಒಂದು ಶ್ರವಣ, ಇನ್ನೊಂದು ಕೀರ್ತನ, ಮತ್ತೊಂದು ಧ್ಯಾನ ಅಥವಾ ಅವನ ಜಪ ಮಾಡುವಂತಹದ್ದು. ಇದು ಮತ್ತೊಂದು ಪಾದ ಸೇವನೆ, ಲಕ್ಷ್ಮಿ ಮಾಡುವಂತಹದ್ದು. ಆಮೇಲೆ ಅರ್ಥ ವಿಗ್ರಹ, ಆಮೇಲೆ ಅಕ್ರೂರನ ಉದಾಹರಣೆಯನ್ನು ಕೊಟ್ಟಿವೆ. ಹೇಗೆ ಅಂದ್ರೆ ಅವನಿಗೆ ಏನ್ ಮಾಡುವಂತ ನಮಸ್ಕಾರ, ಅವನಿಗೆ ಶರಣಾಗತಿ, ಯಾವ ರೀತಿಯಾಗಿ ಅಕ್ರೂರನ. ಆಮೇಲೆ ಸಾಖ್ಯ ಅರ್ಜುನ, ದಾಸ್ಯ ಹನುಮಂತ, ಆತ್ಮನಿವೇದನ ಬಲಿಚಕ್ರವರ್ತಿ. ಸೊ ಈ ರೀತಿಯಾಗಿ 9 ವಿಧದ ಭಕ್ತಿ. ಮತ್ತೆ ಮುಂದೆ ಭಗವಂತ ಕೃಷ್ಣನಿಗೆ ಯಾರು ಪ್ರಿಯರು? ಸಮಯ ಭಕ್ತಃ. ಸೊ ಇಂತಹ ಭಕ್ತರು ನನಗೆ ಪ್ರಿಯರು, ಅವರಲ್ಲಿ ನಾನಿರ್ತೇನೆ, ನಾನು ಅವರಲ್ಲಿ ಇರ್ತೇನೆ ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಯಾರು ಅವನಿಗೆ ಪ್ರಿಯರು, ಯಾರು ಕರ್ಮಫಲಗಳನ್ನ ಬಿಡ್ತಾರೆ. ಮತ್ತೆ ನಾವು ಏನ್ ಮಾಡ್ಬೇಕು ಭಗವಂತನ ಕುರಿತಾಗಿ ಹೇಳ್ತಾನೆಲ್ಲ. ಈಗ ನಮ್ಮ ಬುದ್ಧಿ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ. ಆದ್ರೆ ಆ ಬುದ್ಧಿ ಮತ್ತೆ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸಲಿಕ್ಕೆ ಆಗದೆ ಇದ್ರೆ ಅವನು ಹೇಳ್ತಾನೆ, ನೀನು ನನಗಾಗಿ ಯಾವುದಾದ್ರೂ ಒಂದು ರೀತಿಯಾಗಿ ಕೆಲಸವನ್ನ ಮಾಡು, ನೀನು ನಿನ್ನ ಜ್ಞಾನವನ್ನ ವೃದ್ಧಿಸಿಕೊ, ಇಲ್ಲ ಸ್ಥಿತಪ್ರಜ್ಞನಾಗು. ಸ್ಥಿತಪ್ರಜ್ಞ ಅಥವಾ ಕರ್ಮಫಲಗಳನ್ನ ತ್ಯಜಿಸಿ ಯಾವುದಕ್ಕೂ ಅಂಟಿಕೊಳ್ಳದೆ ಇರುವಂತವನಾಗು ನೀನು. ಆದ್ರೆ ಅವನು ನಿಜವಾಗಿ ಹೇಳೋದೇನು, ಎಲ್ಲದಕ್ಕಿಂತ ಉತ್ತಮವಾದದ್ದು ಈ ಕರ್ಮಫಲಗಳ ಅಂದ್ರೆ ಭಗವಂತನಲ್ಲಿ ನಾವು ಮನಸ್ಸನ್ನ ಇರ್ತಿ ಭಕ್ತಿಯಿಂದ ಅವನಿಗೆ ಶರಣಾಗತರಾಗುವುದು, ಅಂತಹವರು ಅವನಿಗೆ ಪ್ರಿಯರು ಅನ್ನೋದನ್ನ ಹೇಳ್ತಾನೆ. ಸೊ ಇವತ್ತಿನ ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಜ್ಞಾನ ಯೋಗ ಸ್ಟಾರ್ಟ್ ಆಗತ್ತೆ. ಹೇಗೆ ಹೇಳಿದೆ, ಸೊ ಇಲ್ಲಿ ಹೇಗೆ ಆತ್ಮ ಯಾವ ಕ್ಷೇತ್ರದಲ್ಲಿ ಇರುತ್ತೆ, ಯಾಕೆ ಅದು ಹೀಗೆ ಒಂದು ಶರೀರವನ್ನ ಪಡೆಯುತ್ತೆ ಅನ್ನುವಂಥದ್ದನ್ನ ಈ ಅಧ್ಯಾಯದಲ್ಲಿ ಹೇಳಲಾಗಿದೆ. ಅವನು ಹೇಳ್ತಾನೆ, ಅರ್ಜುನ 6 ಕೇಳ್ತಾನೆ ಪ್ರಶ್ನೆ, 6 ಪ್ರಶ್ನೆಗಳು. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಭಗವಂತ ಉತ್ತರ ಕೊಡ್ತಾನೆ. ಮತ್ತೆ ಕ್ಷೇತ್ರ ಅಂದ್ರೆ ಯಾರು, ಯಾವುದು, ಕ್ಷೇತ್ರಜ್ಞ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನು, ಜ್ಞಾನದ ಗುರಿ ಯಾವುದು, ನಾವು ಹೇಗೆ ಜ್ಞಾನವನ್ನ ವೃದ್ಧಿಸ್ಕೊಳ್ಬೇಕು, ಅದ್ರ ಬಗ್ಗೆ ಎಲ್ಲ ಹೇಳ್ತಾನೆ. ಜ್ಞಾನದ ವಸ್ತು ಪ್ರಕೃತಿ ಮತ್ತೆ ಪುರುಷ, ಪ್ರಕೃತಿ ಮತ್ತೆ ಪುರುಷರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಬಹುದು. ಜ್ಞಾನದ ದೃಷ್ಟಿ ಏನು, ಜ್ಞಾನದ ದೃಷ್ಟಿ ಅಂದ್ರೆ ಜ್ಞಾನ ಒಂದು ಇದ್ರೆ ನಾವು ಎಲ್ಲವನ್ನು ಸರಿಯಾಗಿ ನೋಡ್ಬೋದು. ಜ್ಞಾನ ಇಲ್ಲ ಅಂದ್ರೆ ಅದನ್ನ ಯಾವುದನ್ನು ನಾವು ಸರಿಯಾಗಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಜ್ಞಾನ ಅನ್ನುವಂಥದ್ದು ನಮ್ಮ ಕ್ಷೇತ್ರಜ್ಞರ ಜ್ಞಾನಂ ಅಂತರಂ ಜ್ಞಾನ ಚಕ್ಷುರ. ಅಂದ್ರೆ ಈ ಕ್ಷೇತ್ರಜ್ಞರ ಬಗ್ಗೆ ತಿಳಿದುಕೊಳ್ಳುವಂತಹದ್ದು ಅದು ಜ್ಞಾನ ಚಕ್ಷುರ. ಅಂತರಂ ಅಂದ್ರೆ ಒಳಗಡೆಯಿಂದ ಇರುವಂತಹ ನಮ್ಮ ಜ್ಞಾನ ಚಕ್ಷುವಿನಿಂದ ಮಾತ್ರ ನಾವು ಅದನ್ನ ಅರಿಯಬಹುದು, ತಿಳ್ಕೊಳ್ಬಹುದು ಅನ್ನುವಂಥದ್ದು. ಶ್ರೀ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದ, ಶ್ರೀರಾಮ ಚರಣ ಕಮಲಾರವಿಂದಗಳು ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಸಹಜವಾಗಿ ಪ್ರಶ್ನೆ ಬರುತ್ತೆ, ಯಾಕೆ ಈ ಜ್ಞಾನ ಕೊನೆಯದಾಗಿ ಇದೆ ಅಲ್ವಾ? ಭಕ್ತಿಯೇ
ಎಲ್ಲದಕ್ಕೂ ಮುಖ್ಯ ಅನ್ನೋದನ್ನ ಭಗವಂತ ಈಗ ಆಲ್ರೆಡಿ ಹೇಳಿದ್ದಾನೆ. ಹಾಗಾದ್ರೆ ಈ ಭಗವದ್ಗೀತೆಯ ಉದ್ದೇಶವೇ ಭಕ್ತಿಯನ್ನ, ಭಗವಂತನ ಕುರಿತಾದ ಭಕ್ತಿಯನ್ನ ಜನರಿಗೆ ಅರ್ಥ ಮಾಡಿಸುವಂತಹದ್ದು. ಏನು ನಿಜವಾದ ಭಕ್ತಿ ಏನು, ಹೇಗೆ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಯಾಕೆ ಜ್ಞಾನ ಕೊನೆಗಿದೆ? ಭಕ್ತಿಯೇ ಪ್ರಾಮುಖ್ಯವಾದ್ರೆ ಭಕ್ತಿ ಕೊನೆಗಿರ್ಬೋದಿತ್ತಲ್ಲ, ಯಾಕೆ ಜ್ಞಾನ ಕೊನೆಗಿದೆ? ಮೊದಲಿಗೆ ಯಾಕೆ ಕರ್ಮ ಇದೆ? ನಾವು ನೋಡ್ಲಿಕ್ಕೆ ಹೋದ್ರೆ ನೋಡಿ, ಎಷ್ಟು ಸಿಸ್ಟಮೆಟಿಕ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಭಗವಂತ ಇಡೀ ಭಗವದ್ಗೀತೆಯಲ್ಲಿ. ಏನಂದ್ರೆ 1 ರಿಂದ 6 ಅಧ್ಯಾಯ ಕರ್ಮ ಯೋಗದ ಬಗ್ಗೆ. ಅಂದ್ರೆ ನಾವು ಹೇಗೆ ನಮ್ಮ ಕರ್ಮಗಳನ್ನ ಮಾಡಬೇಕು, ವಿಧಿತ ಕರ್ಮಗಳನ್ನ ಮಾಡಬೇಕು. ಅದಕ್ಕೂ ಬೇಕಾಗಿರೋದು ಭಕ್ತಿಯೇ. ಯಾಕೆಂದ್ರೆ ಎಲ್ಲವನ್ನ ಅವನು ಹೇಳುವಂತದ್ದೇನು, ನೀನೆಲ್ಲವನ್ನ ಬಿಟ್ಬಿಡು, ಕರ್ಮವನ್ನ ಮಾಡು, ನಿನ್ನ ನಿಗದಿತ ಕರ್ತವ್ಯವನ್ನ ಮಾಡು, ಕರ್ಮ ಫಲಗಳನ್ನು ತ್ಯಜಿಸು ನನಗೆ ಕೊಡು. ಅದನ್ನ ಭಗವಂತನಿಗೆ ಮಾಡುವ ಸೇವೆ ಅಂತ ತಿಳಿದು ನೀನು ಅದನ್ನ ಮಾಡು ಅಂತ ಕೆಲಸವನ್ನ. ಅದರಿಂದ ಇಲ್ಲಿ ಏನಾಗತ್ತೆ, ಅಲ್ಟಿಮೇಟ್ಲಿ ಆ ಕೆಲಸ ಮಾಡ್ಲಿಕ್ಕೂ ನಮಗೆ ಭಕ್ತಿನೇ ಬೇಕಾಗುತ್ತೆ. ಆದ್ರಿಂದ ಅಂದ್ರೆ ಭಕ್ತಿಯ ಮೂಲಕ ಹೇಗೆ ನಾವು ಕೆಲಸ ಮಾಡುವಂತಹದ್ದು ಅನ್ನೋದನ್ನ ಅಲ್ಲಿ ಹೇಳ್ತಾನೆ. ಆತ್ಮ ಅಂದ್ರೆ ಏನು ಅಲ್ವಾ, ಹೇಗೆ. ಆಮೇಲೆ ಈಗ ಕೊನೆಯ 6 ಅಧ್ಯಾಯಗಳು ಜ್ಞಾನ. ಯಾಕೆ ಕೊನೆಯ 6 ಅಧ್ಯಾಯಗಳು ಜ್ಞಾನದಲ್ಲಿದೆ ಅಂದ್ರೆ ಈಗಲೂ ಸಹಿತ ಅದು ಜ್ಞಾನದಲ್ಲಿಯೂ ಸಹಿತ ಈ ಜ್ಞಾನವನ್ನು ನಾವು ತಿಳ್ಕೊಂಡ್ರೆ, ಈ ಈಗೇನೋ ಜ್ಞಾನದ ಬಗ್ಗೆ ಅವನು ಹೇಳಲಿಕ್ಕೆ ಇದ್ದಾನೆ. ಅದನ್ನ ನಾವು ತಿಳ್ಕೊಂಡಿರುವುದರಿಂದ ನಾವು ಹೇಗೆ ಭಕ್ತಿಯನ್ನ ಅಂದ್ರೆ ಹೇಗೆ ಮಾಡುವುದು, ಹೇಗೆ ಸಾಧಿಸುವಂತದ್ದು, ಈ ಜ್ಞಾನದ ಮೂಲಕ ಭಕ್ತಿಯನ್ನ ಹೇಗೆ ಸಾಧಿಸುವಂತದ್ದು ಅನ್ನೋದನ್ನ ನಾವು ಇಲ್ಲಿ ನೋಡ್ಕೊಳ್ಬಹುದು. ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ಚರ್ಚಿಸುತ್ತವೆ. ಮತ್ತೆ 12ನೇ ಅಧ್ಯಾಯ ನಿನ್ನೆ ಮುಗಿದಿದೆಯಲ್ಲ, ಆ ಮುಗಿದಿರುವಂತಹ ಅಧ್ಯಾಯದಲ್ಲಿ ಅವನ್ನೇ ಹೇಳ್ತಾನೆ, ತನ್ನ ಭಕ್ತರನ್ನು ಜೀವನ ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತೇನೆ ಎಂಬುದನ್ನು ಅವನು ಹೇಳಿದ್ದಾನೆ ಅಲ್ವಾ. ಅವನ ಭಕ್ತರನ್ನ ಕೂಡಲೇ ಜನರ ಮರಣಗಳಿಂದ ಅವರನ್ನ ಅವನು ಬಿಡುಗಡೆ ಮಾಡ್ತಾನೆ ಎಂಬುದನ್ನ ಇಲ್ಲಿ ವಿವರಿಸಲಾಗಿದೆ. ಈ ಕೊನೆಯ ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ತಮ್ಮನ್ನು ಹೊರತೆಗೆಯಲು ಅಗತ್ಯವಾದ ಜ್ಞಾನ, ತಾತ್ವಿಕ ಜ್ಞಾನ. ಈಗ ನಮಗೆ ಭಕ್ತಿ ಮಾಡಬೇಕು, ಕರ್ಮ ಕೆಲಸ ಹೇಗೆ ಮಾಡಬೇಕು, ಭಕ್ತಿ ಹೇಗೆ ಮಾಡಬೇಕು, ಹಾಗೆ ಇಂತಹ ಒಂದು ಜ್ಞಾನವನ್ನು ನಾವೀಗ ಪಡೆಯೋದ್ರಿಂದ ಅದೇನಾಗುತ್ತೆ, ಈ ಭೌತಿಕ ಪ್ರಪಂಚ ನಮ್ಮನ್ನ ಹೊರ ತೆಗೆಯಲಿಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಜನ್ಮ ಮೃತ್ಯುವಿನ ಸೈಕಲ್ ಇಂದ ನಾವು ಹೊರಗೆ ಬರಬಹುದು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಮಾಯೆಯಿಂದ ನಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣನ ಜೊತೆಗೆ ನಮ್ಮ ಬಾಂಧವ್ಯವನ್ನು ಮತ್ತೆ ಪಡೆಯಲು ಜ್ಞಾನ ಸಹಾಯ ಮಾಡುತ್ತದೆ. ಈ ಜ್ಞಾನವೇ ಹಾಗೆ. ಈಗ ಬರುವಂತಹ ಏನು, ನಾವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಮಾಯೆಯಿಂದ ಬಿಡುಗಡೆಯನ್ನು ಹೊಂದಬಹುದು. ಮಾಯೆಯ ಅಧೀನದಲ್ಲಿ ನಾವು ಬರೋದಿಲ್ಲ ಅಲ್ವಾ. ನಾವು ಹೇಳ್ತೇವೆ ಎಷ್ಟೋ ಸಲ, ಮಾಯೆ ಮಾಯೆ ಮಾಯೆ, ಏನಿ ಮಾಯೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅದರಿಂದ ಯಾವಾಗ ನಾವು ಮಾಯೆಯಿಂದ ಬೇರ್ಪಡ್ತೇವೋ ಆಗ ನಮ್ಮ ಕೃಷ್ಣನ ಜೊತೆಗಿನ ನಮ್ಮ ಸಂಬಂಧವನ್ನ ನಾವು ಅಂದ್ರೆ ಅದನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಮತ್ತೆ ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡುವಂಥದ್ದು, ಬಾಂಧವ್ಯವನ್ನು ಮತ್ತೆ ಪಡೆಯಲು ಜ್ಞಾನ ಈ ಸಹಾಯ ಮಾಡುತ್ತೆ. ಅದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬೆಳೆಸಿದಾಗ ಅದು ಭಕ್ತಿಯ ಒಂದು ಭಾಗವಾಗುತ್ತದೆ. ಅದರಿಂದ ಈ ಜ್ಞಾನ ಅನ್ನುವಂಥದ್ದು ಮುಖ್ಯ. ಜ್ಞಾನ ತಿಳ್ಕೊಂಡೇ ಇರ್ಬೇಕು, ಆದ್ರೆ ಅದು ಭಕ್ತಿಯಿಂದ ಭಗವಂತನನ್ನ ಸ್ಮರಿಸಿಕೊಳ್ಳಿಕ್ಕೆ ಸಹಾಯ ಮಾಡ್ಬೇಕೆ ಹೊರತು ಈ ಜ್ಞಾನ ಇದರಲ್ಲಿ ಇಟ್ಕೊಂಡು ಎಲ್ಲ ನಾನೇ ಮಾಡ್ತಾ ಇರುವಂತಹದ್ದು, ನನಗೆ ಅಷ್ಟು ಗೊತ್ತಿದೆ ಇಷ್ಟು ಗೊತ್ತಿದೆ, ಅದು ಜ್ಞಾನವಾಗಿ ಆಗೋದಿಲ್ಲ. ಅಂತಹದ್ದೆಲ್ಲ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನಾವು ತಗೊಂಡು ಅದು ಜ್ಞಾನವಾಗೋದಿಲ್ಲ. ನಿಜವಾದ ಜ್ಞಾನ ಭಗವಂತನನ್ನ ಅರಿತುಕೊಳ್ಳುವುದಾಗಬೇಕು ಅನ್ನುವಂಥದ್ದು. ಅದರಿಂದ ಈ ಜ್ಞಾನ ಅನ್ನುವಂಥದ್ದು ಸಾಧನ ಆಗ್ಬೇಕು. ಯಾವುದಕ್ಕೆ? ಭಗವಂತನನ್ನ ಅರಿತುಕೊಳ್ಳಿಕ್ಕೆ, ಅವನಲ್ಲಿ ಅನನ್ಯ ಸೇವೆಯನ್ನ ಮಾಡಲಿಕ್ಕೆ ಇದು ಸಾಧನವಾಗಬೇಕು. ಇಲ್ಲಿ ಪ್ರಕೃತಿ ಅಂದ್ರೆ ಏನು ಅನ್ನುವಂತ ಪ್ರಶ್ನೆ ಬರುತ್ತೆ. ಪ್ರಕೃತಿ ಅಂದ್ರೆ ಅರ್ಜುನ ಕೇಳುವಂತಹ ಪ್ರಶ್ನೆ, ಈ ಭೌತಿಕ ಪ್ರಕೃತಿ ನಾವೆಲ್ಲ ಬದುಕ್ತಾ ಇರುವಂತಹ ಪ್ರಕೃತಿಯೇ
ಭೌತಿಕ ಪ್ರಕೃತಿ. ಈ ಪ್ರಕೃತಿ ಏನು ಅನ್ನೋದನ್ನ ಮುಂದೆ ನೋಡೋಣ. ಅಂದ್ರೆ ಆಮೇಲೆ ಪುರುಷ ಅಂದ್ರೆ ಯಾರು? ಭೋಕ್ತ. ಪ್ರಕೃತಿಯ ಈ ಪ್ರಕೃತಿಯನ್ನ ಇದು ಮಾಡುವಂಥವನು, ಭೋಗಿಸುವಂಥವನು. ಈ ಪ್ರಕೃತಿಯಲ್ಲಿ ಏನೇನಿದೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳುವಂಥವನು. ಕ್ಷೇತ್ರ ಅಂದ್ರೆ ಯಾವುದು? ಹಾಗಿದ್ರೆ ಈ ಶರೀರ ಅನ್ನುವಂಥದ್ದೇ ಕ್ಷೇತ್ರ. ನಿಮ್ಮೆಲ್ಲರ ಶರೀರವೇ ಅದು ಆತ್ಮದ ಚಟುವಟಿಕೆಯ ಒಂದು ಸ್ಥಳ. ಆತ್ಮಕ್ಕೆ ಕ್ರಿಯಾಶೀಲವಾಗಿರ್ಲಿಕ್ಕೆ ಅದು ಯಾವಾಗಲೂ ಕ್ರಿಯಾಶೀಲವಾಗಿ ಇರುವಂತಹದ್ದು. ಅದಕ್ಕೆ ಒಂದು ಶರೀರ ಬೇಕೇ ಬೇಕು. ಇಲ್ಲಾಂದ್ರೆ ಆತ್ಮ ಶರೀರವಿಲ್ಲದಾಗಿ ಪ್ರೇತಾತ್ಮ ಆಗ್ಬೋದು. ಅಂದ್ರೆ ಅದರಿಂದ ಆತ್ಮಕ್ಕೆ ಶರೀರ ಬೇಕೇ ಬೇಕಾಗತ್ತೆ. ಅದರಿಂದ ಈ ಕ್ಷೇತ್ರ ಅನ್ನುವಂತಹದ್ದು ಬೇಕು. ಆಗ ಅದು ತನ್ನ ಒಂದು ರೀತಿಯಾದಂತ ಕೆಲಸದಲ್ಲಿ ಇರುತ್ತೆ. ಆದ್ರೆ ನಮಗೆ ಜ್ಞಾನ ಭಕ್ತಿಯ ಬಗ್ಗೆ ಅರಿವಿಲ್ಲ ಅಂದ್ರೆ ಈ ಆತ್ಮ ಏನ್ ಮಾಡುತ್ತೆ? ಅದೇ ಶರೀರದಲ್ಲಿದ್ದು ಐಹಿಕ ತೃಪ್ತಿಯ ಕಾಮ್ಯ ಕರ್ಮಗಳನ್ನ ಮಾಡ್ಲಿಕ್ಕೆ ಶ್ರಮ ಪಡುತ್ತೆ. ಮತ್ತೆ ಜ್ಞಾನ ಅನ್ನುವಂಥದ್ದು ಏನು ಅನ್ನೋಂದ್ರೆ, ಜ್ಞಾನ ಅಂದ್ರೆ ಈ ಎರಡನ್ನ ಅರ್ಥ ಮಾಡಿಕೊಳ್ಳೋದು. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ಬಗ್ಗೆ ನಾವು ಪೂರ್ತಿಯಾಗಿ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಜ್ಞಾನ. ಯಾವಾಗ ಇದು ಅರ್ಥ ಆಗುತ್ತೋ ಅವನು ಶಾಶ್ವತವಾಗಿ ಭಗವಂತನ ನಿವಾಸವನ್ನ ಸೇರ್ತಾನೆ ಅನ್ನುವಂಥದ್ದು. ಜ್ಞೇಯಂ ಅಂದ್ರೆ ಎಲ್ಲದರ ಗುರಿ ಪರಮಾತ್ಮ. ಪರಮಾತ್ಮ ಅಂದ್ರೆ ಇಲ್ಲಿ ಒಂದು ಎಲ್ಲರ ಶರೀರದಲ್ಲಿರುವಂತಹ ಪರಮಾತ್ಮ, ಎಲ್ಲ ಐಹಿಕ ಜಡ ವಸ್ತುಗಳ ಒಳಗು ಹೊರಗು ಇರುವಂತಹ ಪರಮಾತ್ಮ. ಭಗವಂತನ ಅರ್ಥ ಮಾಡಿಕೊಳ್ಳುವಂತಹ ಮೂರು ಹಂತಗಳು ಯಾವುದು? ಹರೇ ಕೃಷ್ಣ. ಈಗ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ನಾವು ಮೂರು ಹಂತಗಳನ್ನ ಅಂದ್ರೆ ಮುಂದೆ ಹೋಗ್ಬೇಕು. ಭಗವಂತನನ್ನ ಜೊತೆಗೆ ನಮ್ಮನ್ನ ನೇರ ಸಂಪರ್ಕವನ್ನ ಸಾಧಿಸಬೇಕು. ಹಾಗಾದ್ರೆ ಆ ಮೂರು ರೀತಿಯಾಗಿ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು ಯಾವುದು? ಯಾರಿಗಾದ್ರೂ ಗೊತ್ತಿದ್ಯಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಹರೇ ಕೃಷ್ಣ. ಯಾರಿಗೂ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೇಳಿಸ್ತಿದ್ದೆ ಪ್ರಭುಜಿ. ಹರೇ ಒನ್ ಸೆಕೆಂಡ್. ಹರೇ ಕೃಷ್ಣ. ನೀವೆಲ್ಲ ಅನ್ಮ್ಯೂಟ್ ಮಾಡ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ಕೇಳ್ತಾ ಇದೆಯಲ್ಲ? ಯಾಕೆ ಎಲ್ರು ಇಷ್ಟು ಸೈಲೆಂಟ್? ಹಲೋ. ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ. ಹರೇ ಕೃಷ್ಣ. ಹಾ ಪ್ರಭುಜಿ ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ? ನೀವು ಒಬ್ರಾದ್ರೂ ಹೇಳಿದ್ರಿ ಕೇಳಿಸ್ತಾ ಇದೆ ಅಂತ. ಎಲ್ರು ಎಲ್ಲಿ? ಕೇಳಿಸ್ತಾ ಇದೆ ಪ್ರಭುಜಿ. ಲಕ್ಷ್ಮೀ ಮಾತಾಜಿ ಹರೇ ಕೃಷ್ಣ. ಎಲ್ಲ ಹರೇ ಬಿಸಿ. ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಾಂದ್ರೆ ನಾನು ಹೇಳ್ತಾ ಹೋಗೋದು ನೀವ್ ಕೇಳ್ತಿರೋ ಇಲ್ವೋ ಏನೋ ನಮ್ಗೆ ಗೊತ್ತಾಗೋದು ಹೇಗೆ? ಕೇಳಿಸ್ತಿದೆ ಸರ್. ಕೇಳ್ತಾ ಇದೆಯಾ? ಅದಕ್ಕೆ ಕ್ವಿಕ್ ಆಗಿ ಎಸ್ ಯಾರಾದ್ರೂ ಒಬ್ರು ಅಷ್ಟು ಅನ್ಮ್ಯೂಟ್ ಮಾಡಿ ನನಗೆ ಹೇಳಿದ್ರೆ ಓಕೆ. ಈಗ ನಾನು ಕೇಳ್ತಾ ಇರುವಂತ ಪ್ರಶ್ನೆ ಏನು ಅಂದ್ರೆ, ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತಹ ಮೂರು ವಿಧದ ಯಾವುದು? ಭಗವಂತನನ್ನ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು ಅದನ್ನ ನಾವು 2ನೇ ಅಧ್ಯಾಯದಲ್ಲಿಯೇ ಅದ್ರ ಬಗ್ಗೆ ತಿಳ್ಕೊಂಡಿರುವಂತಹದ್ದು. ಭಗವಾನ್ ಅನ್ನುವಂಥ ಭಗವಂತನನ್ನ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಭಗವಂತನಲ್ಲಿ ನಾವು ಸೂರ್ಯನ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದೇವೆ. ಏನ್ ಹೇಳಿ? ಸೂರ್ಯನ ಬೆಳಕು, ಸೂರ್ಯನ ಮೇಲ್ಮೈ, ಮತ್ತೆ ಸೂರ್ಯ ಗ್ರಹ ಒಳಗಡೆ ಹೋಗಿ ಸೂರ್ಯಗ್ರಹದ ಅಧಿಪತಿಯಾದಂತಹ ಸೂರ್ಯನನ್ನು ಸಿಗುವಂತಹದ್ದು. ಅದೇ ರೀತಿಯಾಗಿ ಭಗವಂತನನ್ನ ಹೇಗೆ ನಾವು ಭಗವಂತನ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಅವನ ನಿರಾಕಾರ ರೂಪ. ಇನ್ನೊಂದು ಪರಮಾತ್ಮ. ಪ್ರಭಾವತಿ ಮಾತಾಜಿ ನೀವು ಯಾಕೆ ಹೇಳಿಲ್ಲ ಮಾತಾಜಿ? ಬೇರೆಯವ್ರು ಹೇಳಿ ಅಂತ ನೀವು ಸುಮ್ಮನಿದ್ರಾ?
ಹರೇ ಐತಿ. ಕೃಷ್ಣ. ಮೂರನೇದು ಭಗವಾನ್ ಐತಿ. ಭಗವಾನ್ ಇತಿ ಶಬ್ದತೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಭಗವಂತ ಅಂದ್ರೆ 3 ಹಂತ. ಒಂದು ಬ್ರಹ್ಮೇತಿ, ಬ್ರಹ್ಮನ್ ಅಂತ ಅವನ ನಿರಾಕಾರ ರೂಪ. ಪರಮಾತ್ಮ ಎಲ್ಲಾ ಜಡ ವಸ್ತುಗಳ ಒಳಗು ಹೊರಗು ಇರುವಂತವನು ಇನ್ನೊಂದು. ಅದಾದ್ಮೇಲೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ನಿಜವಾದ ಭಗವಂತನನ್ನು. ಸೊ ನಾವು ಈ ಹಂತಗಳನ್ನು ದಾಟಿ ಹೋಗ್ಬೇಕಾಗತ್ತೆ ಬ್ರಹ್ಮನ್ ಹಂತಕ್ಕೆ. ಅಂದ್ರೆ ನಿಜವಾದ ಭಕ್ತಿಯನ್ನು ಮಾಡಿ ಭಗವಂತನ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸೋದ್ರಿಂದ ಅವನು ಸುಲಭವಾದ ಮಾರ್ಗವನ್ನು ನಮ್ಗೆ ಹೇಳಿದ್ದಾನೆ. ಅಂತ್ಯಕಾಲೇಚ ಮಾಮೇವ ಸ್ಮರಣ್ಮಕ್ತ ಕಲೇವರಂ. ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸ್ತಾರೋ ಅವರು ಖಂಡಿತವಾಗಿ ನನ್ನ ಹತ್ರ ಬರ್ತಾರೆ. ಸೊ ಇದೆಲ್ಲ ಸಾಧ್ಯವಾಗತ್ತೆ ಯಾವಾಗ ನಮ್ಮ ಮನಸ್ಸು ಭಗವಂತನ ಇರುತ್ತೆ. ಅದರಿಂದ ಭಗವಂತನನ್ನ 3 ಹಂತ: ನಿರಾಕಾರ ರೂಪ, ಮತ್ತೆ ಪರಮಾತ್ಮ ಮತ್ತು ಭಗವಾನ್ ಶ್ರೀಕೃಷ್ಣ, ಈ ರೀತಿಯಾಗಿ. ಸೊ ಈಗ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆತ್ಮ ಅಂದ್ರೆ ಈ ಪುರುಷ, ಭೋಕ್ತಿ, ಪ್ರಕೃತಿ, ಕ್ಷೇತ್ರ ಅನ್ನುವಂಥದ್ದು ಶರೀರ. ಕ್ಷೇತ್ರಜ್ಞ ಅನ್ನುವಂಥವನು ಆತ್ಮನನ್ನು ತನ್ನ ದೇಹದ ವೀಕ್ಷಕ. ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮ ದೇಹ ಎಲ್ಲಾ ಜೀವಿಗಳ ದೇಹಗಳ ವೀಕ್ಷಕ. ಪರಮಾತ್ಮ ಅನ್ನುವಂಥದ್ದು ಕ್ಷೇತ್ರಜ್ಞರನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥದ್ದಕ್ಕೆ ಹೇಳಿದ್ವಿ. ಈ ಕ್ಷೇತ್ರಜ್ಞರಲ್ಲಿ ಏನೇನಿರುತ್ತೆ ಅನ್ನುವಂಥದ್ದು ಜ್ಞಾನದ ಗುರಿ ಜ್ಞೇಯ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. ಶ್ರೀ ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ ಎಲ್ರಿಗೂ. ಇವತ್ತಿನ ಶ್ಲೋಕವನ್ನ ಸ್ಟಾರ್ಟ್ ಮಾಡೋಣ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ ಅಂತ. ಅರ್ಜುನ ವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಇದಂ ಶರೀರಂ ಶ್ರೀ ಭಗವಾನ್ ಉವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತಿ ಪ್ರಾಹುಃ ಕ್ಷೇತ್ರ ಇತಿ ತದ್ವಿದಃ. ಧನ್ಯವಾದಗಳು. ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಅರ್ಜುನ ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮಪುರುಷನ ಹೇಳಿದನು, ಅಂತೇನೆ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ದೇಹ ಈ ಚಿತ್ರದಲ್ಲಿ ನೋಡ್ಬೋದು. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಯೋ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಭರತ ವಂಶದ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು, ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಈ ಕ್ಷೇತ್ರಜ್ಞನನ್ನ, ಈ ಕ್ಷೇತ್ರವನ್ನ ತಿಳಿಬೇಕು, ಮತ್ತೆ ಈ ಕ್ಷೇತ್ರಜ್ಞನನ್ನೂ ತಿಳಿಬೇಕು. ಈ ಕ್ಷೇತ್ರ ಶರೀರ ನಿಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ಆತ್ಮಗಳು. ಈ ಆತ್ಮ ಶರೀರವನ್ನ ಹೇಗೆ, ಆತ್ಮ ಶರೀರವನ್ನ ಚೇಂಜ್ ಮಾಡ್ತಾ ಇರುತ್ತೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋದಾಗ. ಯಾಕೆಂದ್ರೆ ನಾವು ಈ ಶರೀರ ಅಲ್ಲ. ಈಗ ನಾವು ಕೇಳಿದ್ರೆ ನನ್ನ ಕೈ, ನನ್ನ ತಲೆ ಅಲ್ವಾ, ನನ್ನ ಕಾಲು. ಹಾಗಾದ್ರೆ ನಾನು ಅಂದ್ರೆ ಯಾರು? ಈ ಪ್ರಶ್ನೆಯನ್ನ ನಿಮಗೆ 2ನೇ ಅಧ್ಯಾಯದಲ್ಲಿ ಕೇಳಬೇಕಿತ್ತು. ನಾನು ಅಂದ್ರೆ ಯಾರು? ಯಾರು ಹೇಳ್ತೀರ ಉತ್ತರ? ಈಗ ನಾನು ಅನ್ನುವಂಥದ್ದು ಶರೀರ ಅಲ್ಲ, ಶರೀರ ಆತ್ಮ ಅಲ್ವಾ. ಈಗ ಅದಕ್ಕಾಗಿ ನನ್ನ ತಲೆ, ಈಗ ನಾನೇ ಶರೀರ ಆದ್ರೆ ತಲೆ ನಂದು, ನಾನು ತಲೆ, ನಾನು ಕೈ ಅಂತ ಹೇಳ್ಬೋದು. ಆದ್ರೆ ನಾವು ಈ ಶರೀರ ನಮ್ದಲ್ಲ. ಈಗ ನಾವು ಹಾಕಿಕೊಂಡಿರುವ ಬಟ್ಟೆ ಹೇಗೆ ನಮ್ದಲ್ವೋ, ಅಂದ್ರೆ ಅದನ್ನ ನಾವು ಚೇಂಜ್ ಮಾಡ್ತೀವೋ, ಅದೇ ರೀತಿಯಾಗಿ ಆತ್ಮ, ಈ ಬಟ್ಟೆ ಬೇರೆ, ನಮ್ಮ ಶರೀರವೇ ಬೇರೆ ಅಲ್ವಾ.
ಅದೇ ರೀತಿಯಾಗಿ ಆತ್ಮವೇ ಬೇರೆ, ಈ ಆತ್ಮ ಧರಿಸಿರುವಂತಹ ಈ ಶರೀರವೇ ಬೇರೆ. ಇದನ್ನ ಯಾರು ತಿಳ್ಕೊಳ್ತಾನೋ ಅವನು, ಅಂದ್ರೆ ನೀನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ತಿಳಿಯುವುದೇ ಜ್ಞಾನ, ಅದು ನಿಜವಾದ ಜ್ಞಾನ. ಇದೆರಡನ್ನ ಅರ್ಥ ಮಾಡಿಕೊಳ್ಳುವಂತಹದ್ದೇ ನಿಜವಾದ ಜ್ಞಾನ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಇಲ್ಲೇನು ಕಾಣಿಸ್ತಾ ಇದೆ ನಿಮ್ಗೆ? ಹೊಲ ಕಾಣುತ್ತದೆ. ಹೊಲ ಕಾಣಿಸ್ತಾ ಇದೆ. ಈ ಹೊಲದಲ್ಲಿ ಯಾರಿದಾರಲ್ಲ ಈಗ? ಜೀವಿಗಳು ಇದ್ದಾರೆ. ಈ ಹೊಲ ಪ್ರಭಾವತಿ ಮಾತಾಜಿ ಅವರು ಅಲ್ಲಿ ಹಾಕ್ತಾರೆ. ಯಾರು ಇಲ್ಲಿ ಕಾಣಿಸ್ತಾ ಇರೋದು ಚಿತ್ರ? ಏನ್ ಮಾಡ್ತಾ ಇದಾರ? ಏನ್ ಮಾಡ್ತಾ ಇದಾರೆ ಇಲ್ಲಿ? ಹೊಲ ಇದೆ, ಕ್ಷೇತ್ರ. ಈಗ ಅದನ್ನ ನಾವು ಏರಿಯಾ ಅಲ್ವಾ, ಒಂದು ಜಾಗ ಅಥವಾ ಒಂದು ಪ್ಲೇನ್, ಲ್ಯಾಂಡ್ ಏನೋ ಹೇಳ್ತೇವೆ. ಸೊ ಅದು ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆ ರೈತ, ಹೊಲದ ಕ್ಷೇತ್ರಜ್ಞ. ಓನರ್, ಕ್ಷೇತ್ರಜ್ಞ. ಜಯ ಶ್ರೀ ಮಾತಾಜಿ, ಧನ್ಯವಾದಗಳು. ನೀವು ಬಾರಿ ಹೀಗೆ ಮಿಡ್ಲಲ್ಲಿ ಇಂಟರ್ಫಿಯರ್ ಆಗ್ತಾ ಇರ್ಬೇಕು ಕ್ಲಾಸ್ ಅಲ್ಲಿ. ಯಾವಾಗ ನಮಗೆ ಕ್ಲಾಸ್ ಒಂಥರ ಲೈವ್ಲಿ ಅನ್ಸುತ್ತೆ. ಇಲ್ಲ ಅಂದ್ರೆ ನಾನು ಹೇಳ್ತಾ ಹೋದ್ರೆ ನೀವು ನಿದ್ರೆ ಮಾಡಿದ್ರೂ ಗೊತ್ತಾಗಲ್ಲ ನನಗೆ. ಹರೇ ಕೃಷ್ಣ, ಧನ್ಯವಾದಗಳು. ನೀವು ನಿದ್ರೆ ಮಾಡ್ತೀರಿ ಅಂತಲ್ಲ, ಕೆಲವರು ಕೇಳಿಸ್ಕೊಳ್ಬಹುದು, ಜೊತೆಗೆ ಏನೋ ಮಾಡ್ತಾ ಇರ್ಬೋದು. ಆದ್ರಿಂದ ಈ ಕ್ಷೇತ್ರಜ್ಞರನ್ನ ನಾವು ಅರ್ಥ ಮಾಡಿಕೊಳ್ಬೇಕು, ಅದೇ ನಿಜವಾದ ಜ್ಞಾನ ಅನ್ನೋದನ್ನ ಹೇಳ್ತಾನೆ. ಆದ್ರಿಂದ ಈ ಕ್ಷೇತ್ರದ ಬಗ್ಗೆ, ಈ ಕ್ಷೇತ್ರಜ್ಞನಾದಂತ ಇವನಿಗೆ, ರೈತನಿಗೆ ಗೊತ್ತಿರುತ್ತೆ ಅವನ ಹೊಲ, ಅದರ ಅಭಿಪ್ರಾಯ. ಅದನ್ನ ಬಿಟ್ಟು ಸರ್ಕಾರದ ಹತ್ರ ಬಗ್ಗೆ ಗೊತ್ತಿರತ್ತೆ, ಇಂತಹ ಏರಿಯಾದಲ್ಲಿ, ಇಂತಹ ಜಾಗದಲ್ಲಿ ನಾವು ಏನನ್ನ ಬೆಳಿಬಹುದು, ಏನನ್ನ ಬೆಳಿಬಾರದು ಅನ್ನುವಂತಹ ಒಂದು ಜ್ಞಾನ ಅವರಿಗಿರತ್ತೆ. ಆದ್ರಿಂದ ಇಲ್ಲಿ ಏನ್ ಹೇಳ್ತಾರೆ ಮುಂದೆ ಭಗವಂತ ಹೇಳ್ತಾನೆ, ಋಷಿಭಿರ್ ಬಹುಧಾ ಗೀತಂ ಛಂದೋಭಿರ್ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದಶ್ಚೈವ ಹೇತು ಮದ್ಭಿರ್ವಿನಿಶ್ಚಿತೈ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನ ವಿವರಿಸಲಾಗಿದೆ. ಶ್ರೀಕೃಷ್ಣ. ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ವೇದಾಂತ ಸೂತ್ರ ಅನ್ನುವಂತಹದ್ದು ಒಂದು ಗ್ರಂಥ. ವೇದಾಂತ ಸೂತ್ರದ ಕರ್ತೃ ನಾನೇ ಅನ್ನೋದನ್ನ ಭಗವಂತ ಹೇಳ್ತಾನೆ. ಅದರಿಂದ ವೇದಾಂತ ಸೂತ್ರದಲ್ಲಿ ಸಹಿತ ಇದನ್ನ ಕೃಷ್ಣ ವೇದಾಂತ ಸೂತ್ರವನ್ನು ಇದನ್ನ ಕಾರ್ಯಕಾರಣದ ತರ್ಕದೊಂದಿಗೆ ಹೇಳಲಾಗಿದೆ ಅನ್ನೋದನ್ನ ಹೇಳ್ತಾನೆ. ನಾವು ಅರ್ಥ ಮಾಡಿಕೊಳ್ಳೋದಂದ್ರೆ ಈ ಜ್ಞಾನವನ್ನ ದೇವೋತ್ತಮ ಪರಮಪುರುಷನೇ, ಕೃಷ್ಣನೇ ಅತ್ಯುನ್ನತ ಅಧಿಕಾರಿ ಇದನ್ನ ಹೇಳಲಿಕ್ಕೆ ನಮಗೆ. ಆದ್ರೆ ಅವನು ಹೇಳ್ತಾ ಇರುವಂತದ್ದೇನು, ವಿದ್ವಾಂಸರು, ಪ್ರಮಾಣಭೂತ ಆಚಾರ್ಯರು. ಪ್ರಮಾಣಭೂತ ಆಚಾರ್ಯರು ಅಂದ್ರೆ ಈ ಪರಂಪರೆಯಲ್ಲಿ ಬಂದಿರುವಂತವರು. ಯಾವಾಗಲೂ ಹಿಂದಿನ ಆಚಾರ್ಯರಿಂದ ಅವರು ಸಾಕ್ಷ್ಯವನ್ನ ಕೊಡ್ತಾರೆ ಅಲ್ವಾ. ಈಗ ಶ್ರೀಲ ಪ್ರಭುಪಾದರು ಏನ್ ಮಾಡ್ತಾರೆ, ಅವರು ತಮ್ಮ ಪುಸ್ತಕಗಳನ್ನ ಬರೆಯುವಾಗ ಅದರಲ್ಲಿ ಹಿಂದಿನ ಆಚಾರ್ಯರ ಪ್ರಮಾಣಗಳು, ಮಧ್ವಾಚಾರ್ಯರು, ಹೀಗೆ ಹಲವಾರು ಆಚಾರ್ಯರು ಬರೆದಿರುವಂತಹ ಭಾಷ್ಯಗಳನ್ನ ಓದಿ ಆಮೇಲೆ ಅವರು ಶಬ್ದಾರ್ಥದೊಂದಿಗೆ ಅಥವಾ ಈ ಶ್ಲೋಕಾರ್ಥದೊಂದಿಗೆ ಭಾಷ್ಯವನ್ನ, ಭಾವಾರ್ಥವನ್ನ ಸಹಿತ ಅವರು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಅವರು ತಮ್ಮದಾದನ್ನು ಏನು ಹೇಳುವುದಿಲ್ಲ. ಅವರು ತಮ್ಮ ಹಿಂದಿನ ಆಚಾರ್ಯರು ಏನು ಹೇಳಿದ್ದಾರೆ ನಮಗೆ, ಅಥವಾ ಹಿಂದಿನ ಆಚಾರ್ಯರು ಅದಕ್ಕೂ ಹಿಂದಿನ ಆಚಾರ್ಯ, ಹೀಗೆ ಅದು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನ ಆಗತ್ತೆ ಅಲ್ವಾ, ಪರಂಪರೆ. ಆದ್ರಿಂದ ಪ್ರಮಾಣಿಭೂತ ಆಚಾರ್ಯರು ಯಾವಾಗಲೂ ಹಿಂದಿನ ಆಚಾರ್ಯರಿಂದ ಸಾಕ್ಷ್ಯವನ್ನು ನಮಗೆ ಕೊಡ್ತಾರೆ. ಆತ್ಮ ಮತ್ತು ಪರಮಾತ್ಮಗಳ ದ್ವೈತ ಅದ್ವೈತಗಳನ್ನ ಕುರಿತು ಅತ್ಯಂತ ವಿವಾದಾಸ್ಪದ ಅಂಶವನ್ನು ಪ್ರಮಾಣವೆಂದು ಸ್ವೀಕಾರ ಮಾಡುವ ಶಾಸ್ತ್ರ ಗ್ರಂಥವಾದ ವೇದಾಂತವನ್ನ ಭಗವಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾನೆ. ಅದರಿಂದ ಅವನು ಹೇಳ್ತಾನೆ, ಇದು ಬೇರೆ ಬೇರೆ ಋಷಿಗಳ ಅಭಿಪ್ರಾಯಕ್ಕೆ ಅನುಗುಣವಾಗಿ ಅನ್ನೋದನ್ನ ಇಲ್ಲಿ ಹೇಳ್ತಾನೆ.
ಭಗವಂತನಲ್ಲದೆ ಬೇರೆ ಋಷಿಗಳ ಬಗ್ಗೆ ನಾವಿಲ್ಲಿ ಹೇಳುವುದಾದ್ರೆ ವೇದಾಂತ ಸೂತ್ರವನ್ನು ರಚಿಸಿದಂತ ವೇದವ್ಯಾಸರು ಒಬ್ಬ ಮಹರ್ಷಿಗಳು. ಸೊ ಅದರಿಂದ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಅಹಂ ತ್ವಂ ತಥಾನ್ಯೇ, ಅಂದ್ರೆ ಇಲ್ಲಿ ನಾನು ನೀವು ಮತ್ತೆ ನಾನು ಅಂದ್ರೆ ಜೀವಿ ನಾನು ಭಗವಂತ ಅಲ್ಲ, ನಾನು ಭಗವಂತನ ಅಂಶವಾಗಿರೋದ್ರಿಂದ ಎಲ್ಲರೂ ಐಹಿಕ ದೇಹದಲ್ಲಿ ಇರುವಂತಹ ದಿವ್ಯರು ಅನ್ನುವಂತಹದ್ದು. ನಾನು ನೀವು ನಾನು ಮತ್ತು ಬೇರೆ ಜೀವಿಗಳು ಅನ್ನುವಂತಹದ್ದು. ಅಹಂ ತ್ವಂಚ ತಥಾನ್ಯೇ. ಅದರಿಂದ ನಾವು ಹೇಗೆ ಇರುವಂತಹದ್ದು ಇಲ್ಲಿಗ ನಾವು ಈ ಜಗತ್ತಿನಲ್ಲಿ ಮೂರು ಬೇರೆ ಬೇರೆ ಗುಣಗಳು, ತ್ರೈವಿಧ ಮೂರು ಗುಣಗಳು ಅಂದ್ರೆ ಯಾವುದು? ಸತ್ವ ರಜ ತಮ. ಈ ಗುಣಗಳ ಅಧೀನದಲ್ಲಿ ನಾವಿರುವಂತಹದ್ದು. ಅದರಿಂದ ಕ್ಷೇತ್ರ ಅನ್ನುವಂತಹದ್ದು ಇದೆ. ಚೇತಜ್ಞರಲ್ಲಿ ಎರಡು ರೀತಿಯಾದಂತಹ ಚೇತಜ್ಞರು ಇರ್ತಾರೆ. ಹಾಗೆ ಹೇಳಿದಾಗೆ ಭಗವಂತ ಏನ್ ಹೇಳ್ತಾನೆ, ನಾನು ಒಬ್ಬ ಕ್ಷೇತ್ರಜ್ಞನೇ. ಯಾಕೆಂದ್ರೆ ಅವನು ಪ್ರತಿಯೊಂದು ಜೀವಿಯನ್ನು ಅರ್ಥ ಮಾಡಿಕೊಂಡಿರುವಂತ, ಅವನು ಎಲ್ಲಾ ಜೀವಿಗಳ ಜೊತೆಗೆ ಅವರ ಹೃದಯದಲ್ಲಿ ಪರಮಾತ್ಮನಾಗಿ ಇರ್ತಾನೆ. ಆದ್ರಿಂದ ಕ್ಷೇತ್ರಜ್ಞರಲ್ಲಿ ಎರಡು ವಿಧ, ಜೀವಿ ಮತ್ತೆ ಪರಮಾತ್ಮ ಅಂತ. ತೈತ್ರೇಯ ಉಪನಿಷತ್ನಲ್ಲಿ ಇದನ್ನ ಹೇಳ್ತಾರೆ. ತೈತ್ರೇಯ ಉಪನಿಷತ್ ಹೇಳ್ತಾರೆ, ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂದ್ರೆ ಪರಮಪ್ರಭುವಿನ ಒಂದು ಅಭಿವ್ಯಕ್ತಿಗೆ ಅನ್ನಮಯ. ಇಲ್ಲಿ ನಾವು ನೋಡ್ಬಹುದು, ಮುಂದೆ ನಾವಿಲ್ಲಿ ನೋಡುವಂತಹದ್ದು ಏನಂದ್ರೆ ಹೇಗೆ ನಮ್ಮ ಕ್ಷೇತ್ರ ಹೇಗಾಗಿದೆ, ನಮ್ಮ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಅನ್ನಮಯ ಕೋಶ ಪರಮಪ್ರಭುವಿನ ಒಂದು ಅಭಿವ್ಯಕ್ತಿಗೆ, ಇದು ಒಂದು ಅಭಿವ್ಯಕ್ತಿ, ಭಗವಂತನ ಒಂದು ಅಭಿವ್ಯಕ್ತಿ, ಈ ಅನ್ನಮಯ ಕೋಶ ಅನ್ನುವಂಥದ್ದು. ಈ ಅನ್ನಮಯ ಕೋಶದಲ್ಲಿ ನಾವು ಶರೀರಕ್ಕೆ ಏನ್ ಬೇಕೋ ಅದನ್ನ, ಆಹಾರ ಅಲ್ವಾ, ಉಣ್ಣುವಂತಹದ್ದು, ತಿನ್ನುವಂತಹದ್ದು. ಸೊ ಅದಾಗ್ಬಿಡತ್ತೆ. ಸೊ ಅದನ್ನ ನಾವು ಅನ್ನವೇ ಆಧಾರವಾಗಿರುವಂತಹದ್ದು. ಆದ್ರೆ ನೆಕ್ಸ್ಟ್ ಬರುವಂತಹದ್ದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಲ್ಲಿ ಆಹಾರದಲ್ಲಿ ಪರಿಪೂರ್ಣ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡು, ಯಾಕೆಂದ್ರೆ ಆಹಾರ ಶುದ್ಧಿ ಸತ್ವ ಶುದ್ಧಿ, ಸತ್ವ ಶುದ್ಧಿ ಸ್ಮೃತಿ ಲಂಬೆ ಬ್ರಹ್ಮಗ್ರಂಥಿನ ಅಂತ. ಅಂದ್ರೆ ನಮ್ಮ ಆಹಾರ ಶುದ್ಧವಾಗಿದ್ರೆ ನಮ್ಮ ಇರುವಿಕೆಯು ಶುದ್ಧವಾಗತ್ತೆ, ನಮ್ಮ ಮನಸ್ಸು ಶುದ್ಧವಾಗತ್ತೆ. ಅದರಿಂದ ಅವನು ಹೇಳ್ತಾನೆ, ಅನ್ನಮಯ ಬದುಕುವುದಕ್ಕಾಗಿ ಅನ್ನದ ಆಧಾರವಾಗಿರೋದ್ರಿಂದ ಮುಂದೆ ನಾವು ನೆಕ್ಸ್ಟ್ ಪ್ರಾಣಮಯ ಈ ಆಹಾರವನ್ನ ನಾವು ಅಂದ್ರೆ ಪರಮ ಸತ್ಯವನ್ನ, ಯಾಕೆಂದ್ರೆ ನಾವಿಲ್ಲಿ ಅದಕ್ಕಾಗಿ ಶಿಲಾಪ್ರಭುಪಾದರು ಹೇಳ್ತಾರೆ, ಅಂದ್ರೆ ಯಾರು ಭಕ್ತಿಯಲ್ಲಿ ಇರ್ತಾರ ಅವರು ಭಗವಂತನ ಪ್ರಸಾದವನ್ನ ಬಿಟ್ಟು ಬೇರೆ ಸ್ವೀಕಾರ ಮಾಡಬಾರ್ದು. ಶುದ್ಧ ಭಕ್ತಿಗೆ ಹೋದವರು ಮಾಡುವುದಿಲ್ಲ ಅವರು. ಮತ್ತೆ ಅದೇ ಪ್ರಾಣಮಯದಲ್ಲಿ ಪರಿಪೂರ್ಣ ಸತ್ಯವನ್ನ ಆಹಾರದಲ್ಲಿ ಸಾಕ್ಷಾತ್ಕರಿಸಿಕೊಂಡ ಮೇಲೆ ಪರಮ ಸತ್ಯವನ್ನು ಜೀವ ಲಕ್ಷಣಗಳಲ್ಲಿ ಅಥವಾ ಜೀವ ರೂಪಗಳಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಬೇರೆ ಬೇರೆ ಜೀವ, ಅದು ಪ್ರಾಣಮಯ ಕೋಶ ಅನ್ನುವಂಥದ್ದು. ಹಾಗೆಯೇ ಮುಂದೆ ಜ್ಞಾನಮಯ ಕೋಶದಲ್ಲಿ ಏನಾಗುತ್ತೆ, ಪ್ರಾಣಮಯ ಕೋಶದಲ್ಲಿ ಅನ್ನಮಯ ಕೋಶ ಬರೀ ಹೊಟ್ಟೆ ತುಂಬಿಸಿಕೊಳ್ಳುವಂತಹದ್ದು ಇಲ್ಲಿ. ಆದ್ರೆ ನಾವು ಸರಿಯಾದ ರೀತಿಯ ಆಹಾರವನ್ನು ಸ್ವೀಕಾರ ಮಾಡಬೇಕು. ಪ್ರಾಣಮಯ ಕೋಶ ಸರಿಯಾದ ರೀತಿಯ ಆಹಾರದ ಜೊತೆಗೆ ನಾವು ನಮ್ಮನ್ನ ಇನ್ನೂ ಶಿಸ್ತುಬದ್ಧವಾಗಿ ಮಾಡಿಕೊಳ್ಳುವಂತಹದ್ದು. ಅದಾದ್ಮೇಲೆ ಬರುವಂತಹದ್ದು ನೆಕ್ಸ್ಟ್ ಜ್ಞಾನಮಯ ಕೋಶ. ಇಲ್ಲಿ ನಮ್ಗೆ ಏನಾಗತ್ತೆ, ಅಥವಾ ಇದನ್ನ ಮನೋಮಯ ಕೋಶ ಅಂತಾನು ಕರೀತೇವೆ. ಈ ಜ್ಞಾನಮಯ ಕೋಶದಲ್ಲಿ ಈ ಸಾಕ್ಷಾತ್ಕಾರ ಬರೀ ಅನ್ನದಲ್ಲಿ ಆಗಲ್ಲ, ಅಥವಾ ಪ್ರಾಣಮಯ ಅಲ್ವಾ. ಈಗ ಜ್ಞಾನ ಇಲ್ಲಿ ತಿಳ್ಕೊಳ್ಳುವಂತಹದ್ದು ಏನಂದ್ರೆ ಜೀವ ಲಕ್ಷಣಗಳ ಆಚೆಗೆ ಯೋಚನೆ ಮಾಡುವಂತಹದ್ದು. ಏನೋ ಇದೆ ಪ್ರಕೃತಿಯ ಹಿಂದೆ, ಇದೆಲ್ಲ ಹೇಗಾಗಿದೆ, ಯಾಕಾಗಿದೆ ಅನ್ನುವಂತಹ ಯೋಚನೆ, ಭಾವಾನುಭವ ಮತ್ತು ಸಂಕಲ್ಪಗಳಿಗೆ ಇದು ವಿಸ್ತರಣೆ ಆಗತ್ತೆ. ಅಂದ್ರೆ ಇಲ್ಲಿ ನಾವು ಪ್ರಾಣಮಯ ಕೋಶ ಜ್ಞಾನಮಯ ಕೋಶದಲ್ಲಿ ತಿಳುವಂಥದ್ದು. ಓಕೆ, ನಮ್ಮ ಅವೇರ್ನೆಸ್ ಇಲ್ಲಿ ನಮ್ಮ
ಅವೇರ್ನೆಸ್ ಅನ್ನ ನಾವು ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಓಕೆ, ನಾನೊಬ್ಬನೇ ಅಲ್ಲ, ನಾನು ಬರೀ ತಿನ್ನೋದು ಉಣ್ಣೋದು ಅಲ್ಲ, ಅಥವಾ ಒಂದು ರೀತಿಯಾದಂತಹ ಭಗವಂತನ ಜೊತೆಗೆ ಭಕ್ತಿಯನ್ನ ಮಾಡುವಂಥದ್ದು. ಆದ್ರೆ ಭಗವಂತ ಯಾರು, ಎಲ್ಲಿದ್ದಾನೆ, ಅವನಿಂದ ಏನಾಗ್ತಾ ಇದೆ, ಅದನ್ನೆಲ್ಲ ತಿಳ್ಕೊಳ್ಳುವಂತ ಜ್ಞಾನಮಯ ಕೋಶ. ಜ್ಞಾನಮಯದಲ್ಲಿ ಸಾಕ್ಷಾತ್ಕಾರವು ಜೀವ ಲಕ್ಷಣಗಳ ಆಚೆ ಭಾವಾನುಭವ ಮತ್ತು ಸಂಕಲ್ಪಗಳಿಗೆ ವಿಸ್ತರಿಸುತ್ತದೆ. ಇಲ್ಲಿ ನಾವು ಸಂಕಲ್ಪ ಅಂದ್ರೆ ಭಗವಂತನ ಕುರಿತಾಗಿ ನಮ್ಮ ಸಂಕಲ್ಪ ಅಥವಾ ನಮ್ಮ ಒಂದು ಬದ್ಧತೆ ಅಂದ್ರೆ ಅದನ್ನ ಮಾಡುವಂತಹದ್ದು. ಭಗವಂತನ ಸಾಕ್ಷಾತ್ಕಾರಕ್ಕೆ ನಾವು ಪ್ರಯತ್ನ ಮಾಡುವಂತಹದ್ದು. ಇದನ್ನ ವಿಜ್ಞಾನಮಯ ಕೋಶ ಅನ್ನುವಂತಹದ್ದು ಸಹಿತ ಕರೆಯುವಂತಹದ್ದು. ಈಗ ವಿಜ್ಞಾನಮಯ ಕೋಶದಲ್ಲಿ ಏನಾಗತ್ತೆ, ಜೀವಿಯ ಮನಸ್ಸು ಮತ್ತು ಜೀವಿಯ ಲಕ್ಷಣಗಳನ್ನು ಜೀವಿಯಿಂದಲೇ ಪ್ರತ್ಯೇಕವಾಗಿ ಗುರುತಿಸಲಾಗುತ್ತೆ. ಅವನ ಮನಸ್ಸು ಬೇರೆ, ಜೀವಿಯ ಲಕ್ಷಣಗಳು ಸಹಿತ ಜೀವಿಯಿಂದ ಪ್ರತ್ಯೇಕವಾಗಿ ಅದನ್ನ ಗುರುತಿಸಲಾಗಿ ಅಲ್ಲಿಂದ ಅವನು ಆ ರೀತಿ ಆದ್ಮೇಲೆ ಅವನಿಗೆ ಬರುವಂತಹದ್ದೇ ಆನಂದಮಯ ಕೋಶ. ಈ ಆನಂದಮಯ ಕೋಶದಲ್ಲಿ ಅವರು ಪೂರ್ತಿಯಾಗಿ ಶಾಶ್ವತವಾದಂತಹ ಆನಂದ, ಸುಖ ಅಂದ್ರೆ ಬ್ಲಿಸ್ ಅಂತ ನಾವೇನ್ ಕರೀತೇವೆ, ಅದನ್ನ ಪಡೆಯುವಂತಹದ್ದು. ಸೊ ಇದು ಒಂದು ಕ್ಷೇತ್ರದ ಬಗ್ಗೆ ನಾವು ಅರ್ಥ ಮಾಡಿಕೊಂಡಾಗ ಬರುವಂಥದ್ದು. ಈ ಕ್ಷೇತ್ರದಲ್ಲಿ ಅನ್ನಮಯ ಕೋಶ ಬರೀ ಆಹಾರವನ್ನ ಸರಿಯಾದ ರೀತಿಯಲ್ಲಿ ಆಹಾರವನ್ನು ತೆಗೆದುಕೊಂಡು ನಾವು ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ಎಲ್ಲದರ ಹೊರಗೆ ಜೀವಿ ತನ್ನ ಶರೀರವನ್ನು ಬಿಟ್ಟು ಹೊರಗಡೆ ಆಲೋಚನೆ ಮಾಡುವಂತಹದ್ದು. ಹಾಗೆ ನಾವು ವಿಜ್ಞಾನಮಯ ಕೋಶ, ಇಲ್ಲಿ ಭಗವಂತನ ಜೊತೆಗೆ ಸಂಕಲ್ಪ, ಆಮೇಲೆ ಆನಂದಮಯ ಕೋಶ, ಪೂರ್ತಿಯಾಗಿ ನಾವು ಶಾಶ್ವತವಾದ ಸಂತೋಷವನ್ನು ಪಡೆಯುವಂಥದ್ದು. ಯಾಕಂದ್ರೆ ಆವಾಗ ನಮ್ಮ ಮನಸ್ಸು ಏನಾಗಿದೆ, ಭಗವಂತನಲ್ಲಿ ಪೂರ್ತಿಯಾಗಿ ಕನೆಕ್ಟ್ ಆಗಿರೋದ್ರಿಂದ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚೇಂದ್ರಿಯ ಚ ಗೋಚರ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ಯೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ. ಪಂಚಭೂತಗಳು ಅಹಂಕಾರ, ಬುದ್ಧಿ ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನ ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಕರೆಯುತ್ತಾರೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಹೇಳ್ತಾರೆ ಅಂದ್ರೆ, ಈಗ ವೇದಾಂತ ಸೂತ್ರ ಇರ್ಬೋದು, ಶಾಸ್ತ್ರಗಳನ್ನ ಅಥವಾ ಘಟಕಾಂಶ, ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಅಧಿಕಾರಯುತ ಹೇಳಿಕೆ, ಅದರಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ಮೊದಲನೇದಾಗಿ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ, ಇವನ್ನು ನಾವೇನಂತ ಕರಿತೇವೆ? ಪಂಚಭೂತಗಳು ಅಂತ ಕರಿತೇವೆ. ಈಗ ನಮ್ಮ ಹೇಗೆ ಕ್ಷೇತ್ರ ಆಗತ್ತೆ, ಈ ಶರೀರ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ, ಮೊದಲು ಈ ಪಂಚಭೂತಗಳಿಂದ ಎಲ್ಲಾ ಜಡ ವಸ್ತುಗಳು ಆಗುವಂತಹದ್ದು. ಅಲ್ಲಿ ಜೀವಿ ಇರುವುದಿಲ್ಲ. ಈಗ ಯಾವುದೇ ಒಂದು ಜಡ ವಸ್ತುವನ್ನು ತೆಗೆದುಕೊಳ್ಳಿ, ಚೇತನ ಇಲ್ಲದೆ ಇರುವಂತಹದ್ದು, ಅಂತಹ ಜಡ ವಸ್ತುಗಳು ಈ ಪಂಚಭೂತಗಳಿಂದ ಆಗತ್ತೆ. ಆಮೇಲೆ ಅದು ಜೀವಾತ್ಮ ಅಥವಾ ಜೀವಿ ಆಗ್ಬೇಕು ಅಂದ್ರೆ ಏನ್ ಬರುತ್ತೆ ನೆಕ್ಸ್ಟ್? ಸೂಕ್ಷ್ಮ ಶರೀರ ಬರುವಂತಹದ್ದು. ಸೂಕ್ಷ್ಮ ಶರೀರದಲ್ಲಿ ಏನಿದೆ? ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ. ಅಹಂಕಾರ ಬರುತ್ತೆ, ಬುದ್ಧಿ ಬರುತ್ತೆ, ಮನಸ್ಸು ಅಂತರೇಂದ್ರಿಯ, 5 ಇಂದ್ರಿಯಗಳಾದ್ಮೇಲೆ ಇದು 6ನೇ ಇಂದ್ರಿಯ ಮನಸ್ಸು. ಆದ್ರೆ ಬುದ್ಧಿ ಮತ್ತೆ ಅಹಂಕಾರ ಇದು ಸೂಕ್ಷ್ಮ ಶರೀರದ ಒಂದು ಭಾಗ, ಅದು ಬರುತ್ತೆ. ಮತ್ತೆ ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಹಂತ, ಅದು ಬರುವಂತಹದ್ದು. ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಹಂತ ಅಂದ್ರೆ ಅದು ಗೊತ್ತಾಗೋದಿಲ್ಲ, ಕಾಣಿಸೋದಿಲ್ಲ ನಮಗೆ ಪ್ರಕೃತಿಯ 3 ಗುಣ. ಆದ್ರೆ ಅದು ಕಾಣಿಸೋದಂದ್ರೆ ಹೇಗೆ ಕಾಣಿಸೋದು? ಅದು ಅವರು ಮಾಡುವ ಕ್ರಿಯೆಗಳ ಮೇಲೆ, ಅವರು ಬದುಕುವ ರೀತಿಯ ಮೇಲೆ ನಮ್ಗೆ ಅರ್ಥ ಆಗುವಂಥದ್ದು ಏನು ಅಂತ. ಅದು ಅವ್ಯಕ್ತವಾದಂತಹ
ಈ ಬುದ್ಧಿ ಇರಬಹುದು, ಅಹಂಕಾರ ಇರಬಹುದು, ಇದ್ಯಾವುದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಅನುಭವ ಅಲ್ವಾ. ಆದ್ರಿಂದ ಇವು ಅವ್ಯಕ್ತ. ಈ 5 ಇಂದ್ರಿಯಗಳು ಬರುವಂತ ಇದಾದ ಮೇಲೆ ಏನಾಗತ್ತೆ, ಗ್ರಹಿಕೆಗೆ ನಮ್ಮನ್ನು ಗ್ರಹಿಸ್ಬೇಕಲ್ವ ನಾವು, ನಮ್ಮ ಎಕ್ಸ್ಪೀರಿಯನ್ಸ್ಗೋಸ್ಕರ ಅಲ್ವಾ, ನಮ್ಮ ಗ್ರಹಿಕೆಗೆ ಆಗಿ 5 ಇಂದ್ರಿಯಗಳು ಬರುತ್ತೆ. ಈ ಕ್ಷೇತ್ರ ಹೇಗೆ ರೆಡಿ ಆಗತ್ತೆ ಅಂತ ನೋಡ್ಲಿಕ್ಕೆ ಹೋದ್ರೆ ಆ 5 ಇಂದ್ರಿಯಗಳು ಯಾವುದು? ಹರೇ ಕೃಷ್ಣ. ನಮ್ಮ 5 ಇಂದ್ರಿಯಗಳು ಪಂಚೇಂದ್ರಿಯಗಳು ಅಂತ ಹೇಳ್ತೀವಲ್ಲ ನಾವು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಲ್ವಾ. ಈ 5 ಸೆನ್ಸಸ್, ನಮ್ಮ 5 ಸೆನ್ಸಸ್, ಅದನ್ನ ಪಂಚೇಂದ್ರಿಯ ಅಂತ ಕರೆಯುವಂತದ್ದು. ಸೊ ಇದಾದ್ಮೇಲೆ ನಮ್ದು 5 ಇಂದ್ರಿಯಗಳ ಜೊತೆಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದ ಜೊತೆಗೆ 5 ಕರ್ಮೇಂದ್ರಿಯಗಳಿದಾವೆ. 5 ಕರ್ಮೇಂದ್ರಿಯ ಯಾವುದು? ಕಾಲು, ಪಾದ, ಕಾಲು, ಕೈ, ಗುದ ಮತ್ತು ಜನನೇಂದ್ರಿಯ ಮತ್ತು ಶಬ್ದ. ಧನ್ಯವಾದಗಳು. ಶಬ್ದ ಅಂದ್ರೆ ಸೌಂಡ್ ಬರುವಂತದ್ದು. ಆಮೇಲೆ ಕಾಲುಗಳು, ನಡೆದಾಡ್ಲಿಕ್ಕೆ ಕಾಲುಗಳು, ಕೈ ಕೆಲಸ ಮಾಡ್ಲಿಕ್ಕೆ, ಮತ್ತೆ ಗುದ ವಿಸರ್ಜನೆ ಮಾಡ್ಲಿಕ್ಕೆ, ಹಾಗೂ ಜನನೇಂದ್ರಿಯ ಮಕ್ಕಳನ್ನ ಮಾಡ್ಲಿಕ್ಕೆ. ಇಂದ್ರಿಯಗಳ ಮೇಲೆ ಮನಸ್ಸಿದೆ. ಇದಾದ್ಮೇಲೆ ಬರುವಂತಹದ್ದು. ಇಷ್ಟೆಲ್ಲ ಆದ್ಮೇಲೆ ನೋಡಿ, ಒಂದು ಶರೀರದಲ್ಲಿ ಒಂದು ಕ್ಷೇತ್ರದ ರಚನೆ ಹೇಗಾಗತ್ತೆ, ಇಷ್ಟು ಆದ್ಮೇಲೆ ಅಲ್ಲಿ ಒಂದು ಮನಸ್ಸು ಬರುತ್ತೆ. ಅದನ್ನ ಅಂತರೇಂದ್ರಿಯ ಅಂತ ಕರೀತಾರೆ. ಅದರಿಂದ ಈಗ ನಾವು ನೋಡಿದ್ರೆ ಟೋಟಲ್ ಎಷ್ಟಾಗತ್ತೆ, ಮನಸ್ಸು ಸೇರಿದಂತೆ ಒಟ್ಟು 11 ಇಂದ್ರಿಯಗಳು. ಅನಂತರ 5 ಇಂದ್ರಿಯ ವಸ್ತುಗಳು. ಇಂದ್ರಿಯ ವಸ್ತುಗಳು ಯಾವುದು? ವಾಸನೆ, ರುಚಿ, ರೂಪ, ಸ್ಪರ್ಶ ಅಲ್ವಾ. ಯಾಕೆಂದ್ರೆ ಇಂದ್ರಿಯ ವಸ್ತುವೇ ಇದಕ್ಕೆ ನಾವು ಬದುಕು ಅಂತ ತಿಳ್ಕೊಳ್ತೀವಿ. ಇಂದ್ರಿಯ ವಸ್ತು ಅಂದ್ರೆ ಇಂದ್ರಿಯ ತೃಪ್ತಿ, ಒಳ್ಳೆ ರೀತಿಯಾದಂತಹ ಸ್ಮೆಲ್ ಬೇಕು, ರುಚಿ ಬೇಕು, ರೂಪ ಬೇಕು, ಸ್ಪರ್ಶ ಬೇಕು, ಮತ್ತೆ ಶಬ್ದ ಬೇಕು ಕಿವಿಗೆ ಕೇಳಿ. ಸೊ ಇದು ಇಂದ್ರಿಯ ವಸ್ತುಗಳು. ಇದೆಲ್ಲ ಸೇರಿದರೆ ಒಂದು 24 ಘಟಕಾಂಶಗಳಾಗತ್ತೆ. ಎಲ್ಲವನ್ನ ಸೇರಿದರೆ 24 ಘಟಕಾಂಶಗಳನ್ನ ಸೇರಿಸಿದಾಗ ಮಾತ್ರ ಅದು ಕ್ಷೇತ್ರ ಅಂತ ಕರೆಸ್ಕೊಳ್ಳುತ್ತೆ. ಹೀಗೆ ಈ ಕ್ಷೇತ್ರ ಅನ್ನೋದು ಹೀಗಾಗತ್ತೆ. ಯಾರು ಈ 24 ಘಟಕಾಂಶಗಳನ್ನ ವಿಶ್ಲೇಷಿಸಿ ಅಭ್ಯಾಸ ಮಾಡ್ತಾನೋ ಅಂಥವನ್ನ ಕ್ಷೇತ್ರಜ್ಞ. ಆಗ ಅವನಿಗೆ ಕ್ಷೇತ್ರ ಅರ್ಥ ಆಗತ್ತೆ. ಯಾವಾಗ ಅವನಿಗೆ ಕ್ಷೇತ್ರ ಅರ್ಥ ಆಗತ್ತೆ ಅವನು ಕ್ಷೇತ್ರಜ್ಞ ಅಂತ ಕರೆಸ್ಕೊಳ್ತಾನೆ. ಅಂದ್ರೆ ಆಮೇಲೆ ಬರುವಂತಹದ್ದು ನೋಡಿದ್ರೆ ಬಯಕೆ, ದ್ವೇಷ, ಸುಖ, ದುಃಖಗಳು ಇವು ಕ್ರಿಯೆ ಪ್ರತಿಕ್ರಿಯೆಗಳು ಅಂತ ಕರೆಸ್ಕೊಳ್ತವೆ. ಆಸೆ, ಬಯಕೆ, ಮತ್ತೆ ದ್ವೇಷ ಅಲ್ವಾ. ಸುಖ ಅಂದ್ರೆ ಅಪೀಲ್ ಮಾಡುವಂತಹದ್ದು, ಖುಷಿ ಆಗತ್ತಲ್ಲ ನಮಗೆ. ಮತ್ತೆ ನಮ್ಗೆ ನಾವೇ ಅಂದ್ಕೊಂಡಿದ್ದು ನಾವು ಬಯಸಿದ್ದ ಆಗಿಲ್ಲ ಅಂದ್ರೆ ದುಃಖ. ಸೊ ಇದು ಎಲ್ಲ ಕ್ರಿಯೆಗೆ ಪ್ರತಿಕ್ರಿಯೆಗಳು ಅನ್ನುವಂಥದ್ದು. ಜಡದೇಹ ಪಂಚಭೂತಗಳ ನಿರೂಪಣೆ. ಪ್ರಜ್ಞೆ ಮತ್ತು ದೃಢ ವಿಶ್ವಾಸ ಜೀವ ಲಕ್ಷಣಗಳನ್ನ ಪ್ರತಿನಿಧಿಸುವಂಥದ್ದು. ಪ್ರಜ್ಞೆ ಎಲ್ಲಿ ಜೀವ ಇರ್ತಾನಲ್ಲಿ ಪ್ರಜ್ಞೆ ಮತ್ತೆ ದೃಢ ವಿಶ್ವಾಸ, ಅದು ಜೀವ ಲಕ್ಷಣಗಳ ಸೂಕ್ಷ್ಮ ದೇಹ. ಮನಸ್ಸು, ಅಹಂಕಾರ, ಬುದ್ಧಿ ಇದು ಸೂಕ್ಷ್ಮ ದೇಹ. ಈ ಸೂಕ್ಷ್ಮ ಶರೀರ ಏನಿದೆಯಲ್ಲ, ಈ ಸೂಕ್ಷ್ಮ ದೇಹ ಜೀವಿ ಶರೀರ ಚೇಂಜ್ ಮಾಡ್ಬೇಕಾದ್ರೆ ಅವನ ಜೊತೆಗೆ ಇದು ಹೋಗುತ್ತೆ, ಮನಸ್ಸು, ಬುದ್ಧಿ, ಅಹಂಕಾರ. ಹಾಗಾಗಿ ನೀವು ನೋಡ್ಬೋದು ಯಾಕೆ ಒಂದೇ ಸಮಯದಲ್ಲಿ ಹುಟ್ಟಿದಂತಹ 2 ಜೀವಿಗಳು ಒಂದೇ ಸೇಮ್ ಟೈಮ್, ಸೇಮ್ ಸೆಕೆಂಡ್, ಸೇಮ್ ಡೇ, ಅದೇ ರಾಶಿ, ಅದೇ ನಕ್ಷತ್ರ, ಆದ್ರೆ ಆ 2 ಜೀವಿಯ ಬಿಹೇವಿಯರ್ ಬೇರೆ ಬೇರೆ ಇರುತ್ತೆ. ಆದ್ರೆ ಈ ಮೆಕ್ಯಾನಿಕಲ್ ಹಾಗಲ್ಲ. ಈಗ ಯಾವುದೋ ಒಂದು, ಈಗ ನೀವೆಲ್ಲರೂ ಒಂದು ಮೊಬೈಲ್ ಫೋನ್ ಉಪಯೋಗಿಸ್ತೀರಾ, ಯಾವುದೋ ಒಂದು ಆಫೋನೋ, ವಿವೋನೋ, OnePlus ಅಥವಾ ಐಫೋನು ಉಪಯೋಗಿಸ್ತೇವೆ. ಈಗ ಐಫೋನಿನ ಒಂದು ಪರ್ಟಿಕ್ಯುಲರ್ ಮಾಡೆಲ್, iPhone 12, iPhone 13, ಆ ಮಾಡೆಲ್ ಎಲ್ಲವೂ ಒಂದೇ ರೀತಿ ಕೆಲಸ ಮಾಡುತ್ತೆ.
ಅಲ್ವಾ? ಹೌದಾ ಅಲ್ಲ? ಈ ಐಫೋನ್ 12 ನನ್ನ ಹತ್ರ ಇರ್ಲಿ, ನಿಮ್ಮ ಹತ್ರ ಇರೋದಿರ್ಲಿ, ನನ್ನ ಹತ್ರ ಇರೋದಿರ್ಲಿ, ಅದೆರಡು ಒಂದೇ ರೀತಿ ಕೆಲಸ ಮಾಡತ್ತೆ. ಹೌದಾ ಅಲ್ಲ? ಹೌದು. ಆದ್ರೆ ಒಂದೇ ಸಮಯ, ಒಂದೇ ಸೆಕೆಂಡ್, ಒಂದೇ ರಾಶಿ, ಒಂದೇ ನಕ್ಷತ್ರ, ಅದೇ ಸಮಯದಲ್ಲಿ ಹುಟ್ಟಿದ ಎರಡು ಜೀವಿಗಳು ಬೇರೆ ಬೇರೆ. ಯಾಕೆ? ಅವರ ಬಿಹೇವಿಯರ್ ಬೇರೆ ಬೇರೆ, ಅವರ ಗುಣಲಕ್ಷಣಗಳು ಬೇರೆ ಬೇರೆ. ಯಾಕೆ? ಅದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳೋದು ಅಂದ್ರೆ, ಅದು ಈ ಸೂಕ್ಷ್ಮ ಶರೀರ ಇಬ್ಬರದು ಬೇರೆ ಬೇರೆ. ಈ ಮನಸ್ಸು, ಬುದ್ಧಿ, ಅಹಂಕಾರ ಇದು ಟ್ರಾನ್ಸ್ಫರ್ ಆಗತ್ತೆ. ಅವರ ಹಿಂದಿನ ಕರ್ಮಗಳು, ಕರ್ಮಾನುಸಾರ ಅದು ಟ್ರಾನ್ಸ್ಫರ್ ಆಗತ್ತೆ ಇನ್ನೊಂದು ಶರೀರಕ್ಕೆ. ಅದಕ್ಕಾಗಿಯೇ ನೀವು ನೋಡ್ಬೋದು, ಕೆಲವೊಂದು ಚಿಕ್ಕ ಮಕ್ಕಳು ಬಹಳ ಟ್ಯಾಲೆಂಟೆಡ್ ಇರ್ತಾರೆ, ಬಹಳ ಟ್ಯಾಲೆಂಟೆಡ್. ಕೆಲವರಂತೂ ಎಕ್ಸ್ಟ್ರಾರ್ಡಿನರಿ ಇರ್ತಾರೆ ಅಲ್ವಾ? ಯಾಕೆ? ಹುಟ್ಟುತ್ತಾನೆ ಯಾಕೆ? ಎಲ್ಲಿಂದ ಬರುತ್ತೆ ಅದು? ಸೊ ಇದು ನಾವು ಕ್ಷೇತ್ರವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ, ಅದರಿಂದ ನಾವು ಕ್ಷೇತ್ರವನ್ನ ಅರ್ಥ ಮಾಡಿಕೊಳ್ಬೇಕು. ಈ ಅಹಂಕಾರ ಅನ್ನುವಂತಹದ್ದು ಇದೆಯಲ್ಲ, ಇದರಲ್ಲೇ ಮನಸ್ಸು, ಬುದ್ಧಿ, ಅಹಂಕಾರ. ಈ ಅಹಂಕಾರ ಅನ್ನುವಂಥದ್ದು ಒಂದು ತಾಮಸಿಕ, ನಿಜವಾಗಿ ಹೇಳ್ಬೇಕಂದ್ರೆ. ಮಿಥ್ಯ ಅಹಂಕಾರ, ಸುಳ್ಳು ಅಹಂಕಾರ ನಾವು ಹೆಚ್ಚಾಗಿ ಮಾಡುವುದು ಅದೇ ಆಗುತ್ತೆ. ಅದರಿಂದ ಈ ಅಹಂಕಾರ ಅನ್ನುವಂಥದ್ದು, ಈ ತಾಮಸ ಬುದ್ಧಿ ಅಂದ್ರೆ ಅಜ್ಞಾನ ಬುದ್ಧಿ, ಇದು ಮೂರು ಗುಣಗಳ ಅವ್ಯಕ್ತ ಒಂದು ಘಟ್ಟವನ್ನ ನಮಗೆ ಸೂಚಿಸುತ್ತೆ ಇಲ್ಲಿ ಅನ್ನೋದನ್ನ ಹೇಳ್ತಾರೆ. 24 ಘಟಕಗಳನ್ನು ಮತ್ತು ಅವುಗಳ ಪರಸ್ಪರ ಪ್ರತಿಕ್ರಿಯೆಗಳನ್ನು ವಿವರವಾಗಿ ತಿಳಿಯ ಬಯಸುವವನು ತತ್ವಶಾಸ್ತ್ರವನ್ನು ಇನ್ನೂ ವಿವರವಾಗಿ ಅಭ್ಯಾಸ ಮಾಡಬೇಕು. ಇದನ್ನ ಇಲ್ಲಿ ಭಗವದ್ಗೀತೆಯಲ್ಲಿ ಏನಾಗಿದೆ, ಇದರ ಬಗ್ಗೆ ಒಂದು ಸ್ವಲ್ಪ ಮಾತ್ರ ಹೇಳಲಾಗಿದೆ. ತತ್ವಶಾಸ್ತ್ರಗಳಲ್ಲಿ ಈ ಘಟಕಾಂಶಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ಅದರ ಬಗ್ಗೆ ವಿವರವಾಗಿ ಹೇಳಲಾಗಿದೆ. ಕ್ರಿಯೆ, ಪ್ರತಿಕ್ರಿಯೆಗಳಂದ್ರೆ ಏನು, ಕರ್ಮಫಲಗಳು, ಅಥವಾ ಈ 24 ಘಟಕಗಳು ಈ ಶರೀರದ್ದು ನಾವೇನು ಅರ್ಥ ಮಾಡ್ಕೊಂಡೇವೆಲ್ಲ ಅರ್ಥ ಮಾಡ್ಬೇಕಂದ್ರೆ ತತ್ವಶಾಸ್ತ್ರದಲ್ಲಿ. ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಸ್ವಲ್ಪವೇ ನಮಗೆ ಇದ್ರ ಬಗ್ಗೆ ಹೇಳಿದ್ದಾನೆ. ಈ ಕ್ಷೇತ್ರ ಅನ್ನುವಂತಹದ್ದು ಅನೈತಿಕವಾದಂತಹ ಭೌತಿಕ ವಸ್ತು. ಯಾಕೆಂದ್ರೆ ದೇಹ ಹುಟ್ಟತ್ತೆ, ದೇಹ ಬೆಳೆಯತ್ತೆ. ಅಂದ್ರೆ ದೇಹಿನೇ ಸ್ನಿತ ದೇಹ ಕೌಮಾರಂ ಯೌವನಂ ಜರ ಅಲ್ವಾ? ಒಂದು ಹುಟ್ಟಿದಾಗ ಸ್ವಲ್ಪ ದೊಡ್ಡದಾದ ಮಗು ಆಗತ್ತೆ, ಆಮೇಲೆ ಯುವಕನಾಗತ್ತೆ, ಆಮೇಲೆ ಅಂದ್ರೆ ಗಂಡು ಆದ್ರೆ, ಅಥವಾ ಇದು ನಾವೇನ್ ಹೇಳ್ತೇವೆ ಅದಕ್ಕೆ, ಆ ರೀತಿ ಕೌಮಾರಂ ಯೌವನಂ. ಅದಾದ್ಮೇಲೆ ಜರ, ಮುಪ್ಪಾಗತ್ತೆ ಶರೀರ ಅನ್ನುವಂಥದ್ದು. ಆಮೇಲೆ ಅದು ಮಾಯವಾಗತ್ತೆ, ಪ್ರಕೃತಿಯಲ್ಲಿ ಲೀನವಾಗತ್ತೆ ಅಂತ ನಾವು ಹೇಳ್ತೇವೆ. ಪಂಚಭೂತಗಳಲ್ಲಿ ಒಂದಾಯ್ತು ಅಂತ ಹೇಳ್ತೇವೆ. ಪಂಚಭೂತಗಳಲ್ಲಿ ಒಂದಾಗೋದಂದ್ರೆ ಏನು? ಅದು ಅಲ್ಲಿಂದನೇ ಬಂದಿರೋದು, ಅಲ್ಲಿಗೆ ವಾಪಸ್ ಇದಾಗುತ್ತೆ. ಈ ಕ್ಷೇತ್ರ ಶಾಶ್ವತವಾದಂತ ಅಲ್ಲ. ಆದ್ರಿಂದ ಈ ಕ್ಷೇತ್ರನೇ ಬೇರೆ, ಆ ಕ್ಷೇತ್ರದ ಒಡೆಯ ಯಾರಿದ್ದಾನೆ ಅಂದ್ರೆ ಈ ಶರೀರದಲ್ಲಿ ಯಾರು ಇದ್ದಾನೆ ಆತ್ಮ, ಅವನೇ ಬೇರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು. ಮಹಾಭೂತಾನ್ಯ ಅಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಗಾ ತಶ್ಚೇತನಾಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾರತಂ. ಪಂಚಭೂತಗಳು, ಅಹಂಕಾರ, ಬುದ್ಧಿ ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ, ಸಂಕ್ಷೇಪವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳೆಂದು ಪರಿಗಣಿಸುತ್ತಾರೆ. ಅಮಾನಿತ್ವಂ ಮದಂಭಿತ್ವಂ ಅಹಿಂಸಾಂ ಶಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹಃ ಇಂದ್ರಿಯಾರ್ಥೇಷು ವೈರಾಗ್ಯಂ ಮನಃ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಷ್ವಂಗಃ
पुत्रधारागृहादिषु नित्यं च समचित्तत्वम् इष्टानिष्टोपत्तिषु मयि चानन्ययोगेन भक्तिरव्यभिचारिणी विविक् विविक्तिदेशसेवित्वम् हरतिर्जनसंसदि आध्यात्मज्ञाननित्यत्वं तत्त्वज्ञानार्थदर्शनम् एतज्ज्ञानमिति प्रोक्तम् ಅಜ್ಞಾನಂ ಯದತೋನ್ಯಥಾ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡಕನ್ನ ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತರಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಸೊ ನಾವಿಲ್ಲಿ ಒಂದೊಂದೇ ನೋಡ್ಲಿಕ್ಕೆ ಹೋದ್ರೆ ಅವನು ಭಗವಂತ ಯಾವುದು ಜ್ಞಾನ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಒಂದು ನಮ್ರತೆ, ನಾವು ನಮ್ರರಾಗಿ ಇರುವಂತಹದ್ದು. ಅಂದ್ರೆ ನಮ್ರ ಅಹಂಕಾರದ ವಿರುದ್ಧ ಅಲ್ವಾ. ಅಹಂಕಾರ ಅಂದ್ರೆ ನಾವು ನಮ್ಮ ಐಡೆಂಟಿಟಿ ನಾವು ಹೇಳುವಂತಹದ್ದು, ನಾನು ಡಾಕ್ಟರ್, ನಾನು ಸೈಂಟಿಸ್ಟ್, ಅವನು ನಾನು ಇವನು, ಇವೆಲ್ಲ ಮಿಥ್ಯ ಅಹಂಕಾರಗಳು. ಆದ್ರೆ ಅಹಂಕಾರ, ನಾನು ಒಂದು ಭಗವಂತನ ಭಕ್ತನಾಗಿ ಗುರುತಿಸಿಕೊಳ್ಳುವಂತಹದ್ದು ನಿಜವಾದ ಅಹಂಕಾರ ಆಗಬೇಕು. ಅಹಂಕಾರ ಅಂದ್ರೆ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂತಹದ್ದು. ನಮ್ರತೆ ಅದರ ವಿರುದ್ಧ. ನಮ್ರರಾಗಿರುವಂತಹದ್ದು, ಜಂಬವಿಲ್ಲದಿರುವುದು. ನೆಕ್ಸ್ಟ್ ಬರೋದೇ ಅದು. ನಾವು ಜಂಬ ಪಟ್ಕೊಳ್ಬಾರ್ದು ಯಾವುದಕ್ಕೆ. ಇದು ಜ್ಞಾನ ಅಂತ ಹೇಳ್ತಾನೆ. ಅಹಿಂಸೆ ಅಂದ್ರೆ ಹಿಂಸೆಯನ್ನು ಮಾಡದೇ ಇರುವಂತಹದ್ದು, ಅದು ಜ್ಞಾನ ಅಂತ ಹೇಳ್ತಾನೆ. ತಾಳ್ಮೆ ಮತ್ತು ಸರಳತೆ, ಅದು ಜ್ಞಾನ ಅಂತ ಹೇಳ್ತಾನೆ. ಸೊ ಈಗ ಜ್ಞಾನಾರ್ಜನೆಗಾಗಿ ಏನನ್ನಾದ್ರೂ ತಿಳ್ಕೊಳ್ಬೇಕಂದ್ರೆ ನಿಜವಾದ ಗುರುವಿನ ಬಳಿಗೆ ಹೋಗ್ಬೇಕು, ಅದು ಜ್ಞಾನ ಅಂತ ಹೇಳ್ತಾನೆ ಅವನು. ಶೌಚ, ಶುಚಿಯಾಗಿರುವಂತಹದ್ದು, ಒಳಗು ಹೊರಗು ಎರಡೂ ಕಡೆಯಿಂದ, ಅದು ಅವನು ಜ್ಞಾನ ಅಂತ ಹೇಳ್ತಾನೆ. ಸ್ಥೈರ್ಯ, ಆತ್ಮ ಒಂದು ನಮ್ಮ ಏನ್ ಹೇಳ್ತೇವೆ ಕಾನ್ಫಿಡೆನ್ಸ್. ಆತ್ಮ ಸಂಯಮ, ಶಾಂತವಾಗಿರುವಂಥದ್ದು, ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಎಲ್ಲವಕ್ಕೂ ಸಂಯಮ, ಥಿಂಕ್ ಮಾಡಿ ಅಂದ್ರೆ ಆ ರೀತಿಯಾಗಿ ಆತ್ಮ ಸಂಯಮ. ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಯಾವುದೇ ರೀತಿಯಾದಂಥ ಕರ್ಮಫಲಾಪೇಕ್ಷಿತ ಕೆಲಸಗಳನ್ನು ಮಾಡದೇ ಇರುವಂತಹದ್ದು, ಅಹಂಕಾರವನ್ನು ಬಿಟ್ಟಿರುವಂತಹದ್ದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಹೆಡಕುಗಳನ್ನು ಗ್ರಹಿಸುವುದು. ಯಾಕೆಂದ್ರೆ ಇಲ್ಲಿ ನಾವು ಹುಟ್ಟಿದ್ರೆ ಐಹಿಕ ಪ್ರಪಂಚದಲ್ಲಿ ಅದು ಯಾವುದೇ ರೀತಿಯಾಗಿ ನಮಗೆ ಶಾಶ್ವತವಾದ ಸಂತೋಷವನ್ನು ಕೊಡುವಂತಹದ್ದಲ್ಲ. ಅದನ್ನ ಅರ್ಥ ಮಾಡಿಕೊಂಡಂಥವನು ಅನಾಸಕ್ತಿ, ಯಾವುದೇ ರೀತಿಯಾದಂತಹ ಐಹಿಕ ಪ್ರಕೃತಿಯ ಅಥವಾ ಐಹಿಕವಾದಂತಹ ವಸ್ತುಗಳ ಮೇಲೆ, ಮಟೀರಿಯಲಿಸ್ಟಿಕ್ ಅಲ್ವಾ, ಮಟೀರಿಯಲ್ ಥಿಂಗ್ಸ್ ಮೇಲೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲದೆ ಇರುವಂತಹದ್ದು. ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತರಾಗಿರ್ತದೆ. ಇದು ಬಹಳ ಕಷ್ಟ ಆಗ್ಬಿಡತ್ತಲ್ಲ ಇವಾಗ. ಎಲ್ಲಿ ಮುಕ್ತರಾಗಕ್ಕಾಗತ್ತೆ? ಒಂದ್ಸಲ ನಾವಿಲ್ಲಿ ಬಂದ್ಮೇಲೆ ಮುಕ್ತರಾಗಕ್ಕಾಗತ್ತಾ? ಅವರು ಅದಕ್ಕಾಗಿ ನಮ್ಮ ಆಶ್ರಮಗಳ ವ್ಯವಸ್ಥೆ ಹೇಗೆ ಬದುಕಬೇಕು, ಬ್ರಹ್ಮಚರ್ಯ ಅಂದ್ರೆ ಅದು ಇಲ್ಲಿ ಬ್ರಹ್ಮಚರ್ಯದಲ್ಲಿ ನಾವು ತಿಳ್ಕೊಳ್ಳುವಂತಹದ್ದು. ನಮ್ಮ ದಿನನಿತ್ಯದ ಕರ್ಮಗಳನ್ನ ಮಾಡಿಕೊಂಡು ಜ್ಞಾನವನ್ನ ಸಂಪಾದಿಸುವಂತಹದ್ದು. ಆಮೇಲೆ ಬರುವಂತಹದ್ದು ಗೃಹಸ್ಥಾಶ್ರಮ. ಬ್ರಹ್ಮಚರ್ಯಾಶ್ರಮ ಆದ್ಮೇಲೆ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮದಲ್ಲಿ ಏನ್ ಮಾಡ್ತೇವೆ ನಾವು? ಇಲ್ಲಿ ಶಾಸ್ತ್ರ ಹೇಳಿರೋ ಪ್ರಕಾರ ಯಜ್ಞ, ಯಾಗ, ಧರ್ಮ, ದಾನ, ಯಜ್ಞ, ತಪಸ್ಸು, ಜ್ಞಾನ ಮತ್ತೆ ದಾನ. ಈಗ ನೋಡಿ, ನಿಜವಾಗಿ ಹೇಳ್ತಾರೆ, ನಮ್ಮ ಇಡೀ ಈ ವರ್ಣಾಶ್ರಮ ಏನಿದೆಯಲ್ಲ, ಬ್ರಹ್ಮಚರ್ಯ, ವಾನಪ್ರಸ್ಥ, ಆಮೇಲೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ ಈ ಗೃಹಸ್ಥಾಶ್ರಮದಲ್ಲಿ ಮಾತ್ರ ನಾವು ಇದನ್ನೆಲ್ಲ ಮಾಡ್ಬೋದು. ಯಾವುದು? ದಾನ, ಸ್ಪೆಷಲಿ ದಾನ ಕೊಡ್ಲಿ.
ಬೇರೆ ಯಾರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಸನ್ಯಾಸಿಯು ದಾನ ಕೊಡೋದಿಲ್ಲ, ವಾನಪ್ರಸ್ಥಕ್ಕೆ ಹೋದ್ಮೇಲೂ ದಾನ ಕೊಡ್ಲಿಕ್ಕೆ ಆಗೋದಿಲ್ಲ. ಬ್ರಹ್ಮಚಾರಿ ಅವನ ಹತ್ರ ಏನು ಇರುವುದೇ ಇಲ್ಲ ಕೊಡ್ಲಿಕ್ಕೆ, ಅವನು ಬರೀ ಅರ್ಜನೆ ಮಾಡುವನು, ಅವನು ಕೇಳ ತಗೊಳ್ಳುವನು. ಸೊ ಅದರಿಂದ ಈ ಗೃಹಸ್ಥಾಶ್ರಮ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಗೃಹಸ್ಥಾಶ್ರಮ ಏನಿದೆಯಲ್ಲ, ಈ ಗೃಹಸ್ಥಾಶ್ರಮ ಮುಖ್ಯ. ಯಾವಾಗ ನಾವು ಐಕ್ಯಪೂರ್ಣದಲ್ಲಿದ್ದಾಗ ಅದು ಸಹಿತ ನಾವು ಅಲ್ಲಿ ಸಹಿತ ಮದುವೆ ಮಾಡಿಕೊಂಡು ಒಂದು ಸುಪ್ರಜೆಯನ್ನ ಪಡಿಬೇಕು. ಮತ್ತು ಅಲ್ಲಿಯೂ ಸಹಿತ ನಾವು ಹೀಗೆ ಶಾಸ್ತ್ರಗಳ ಪ್ರಕಾರ ಹೇಳಿದಂತಹ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಂಡು ನಾವು ಭಗವಂತನಲ್ಲಿ ಭಕ್ತಿಯನ್ನ ಮಾಡುವುದು, ಅನನ್ಯ ಭಕ್ತಿ. ಈ ತರ ಮಾಡಿಕೊಂಡು ಅವನಲ್ಲಿ ಅನನ್ಯ ಭಕ್ತಿಯನ್ನ ಮಾಡಬಹುದು. ಅದರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಆಸಕ್ತಿ ಇರಬಾರ್ದು. ಯಾಕೆಂದ್ರೆ ನಮಗೆ ಭಗವಂತ ಏನ್ ಹೇಳುವಂತಹದ್ದಂದ್ರೆ ಇದು ಯಾವುದೂ ಇರಲೇಬಾರದು. ಪೂರ್ತಿಯಾಗಿ ಅವನು ಮಕ್ಕಳ, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು ಅಂತ ಸಿಕ್ಕಾಕೊಂಡಿರು. ಅದೆಲ್ಲ ಈಗ ಬಂಧನ ನಮಗೆ. ಇಲ್ಲಿ ಅದು ಏನ್ ಮಾಡತ್ತೆ ಅಂದ್ರೆ ಅಟ್ಯಾಚ್ಮೆಂಟ್ಗಳು, ಅದೆಲ್ಲ ಅದು ಡಿಟ್ಯಾಚ್ಮೆಂಟ್ ಅಲ್ಲ ಅಂತ. ಅದರಿಂದ ನಾವು ಡಿಟ್ಯಾಚ್ ಆಗ್ಬೇಕು ಅನ್ನುವಂಥದ್ದು. ಅದಕ್ಕಾಗಿ ಈ ಆಶ್ರಮದ ವ್ಯವಸ್ಥೆ ಇದೆ. ಏನು ನಾವೇನ್ ಭಯ ಬೀಳೋದು ಬೇಡ, ಅಯ್ಯಪ್ಪೋ ನಾನೀಗ ಫ್ಯಾಮಿಲಿಗಳಿದ್ದನ್ನೆಲ್ಲ ಬಿಟ್ಟು ಓಡೋಕಾಗತ್ತ? ಇಲ್ಲ, ಬಿಟ್ಟು ಹೋಗ್ಲಿಕ್ಕೆ ಭರತ ಮಹಾರಾಜನ ಉದಾಹರಣೆಯನ್ನೇ ಕೊಟ್ಟಿದ್ದೇವೆ. ರಾಜ್ಯ, ಕುಟುಂಬ ಯಾವುದನ್ನು ಬಿಟ್ಟು ಹೋಗ್ಬೇಕಂತಿಲ್ಲ, ಭಕ್ತಿ ಮಾಡ್ಲಿಕ್ಕೆ ಇದ್ದಲ್ಲಿಯೇ ಮಾಡ್ಕೊಂಡು. ಈ ಅಬ್ಬಮ್ಮ ಅಂದ್ರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗ್ಲೇ ಇಲ್ಲ ಇಷ್ಟೊಂದು ಭಕ್ತಿ ಮಾಡಿಯು ಅಂದ್ರೆ, ಅವನು ಹೇಳಿದ ಹಾಗೇನೆ ಒಂದೇ ನಮಗೆ ಯಾವುದಾದ್ರೂ ಧರ್ಮಿಷ್ಠರ ಮನೆಯಲ್ಲಿ ಅಲ್ವಾ, ಈ ರೀತಿಯಾಗಿ ಅವನು ನಮಗೆ ಹುಟ್ಟಿಸ್ತಾನೆ. ಅವನು ನಮ್ಮ ಈ ಜೀವವನ್ನ ತೆಗೆದುಕೊಂಡ ಅಂತಹ ಒಂದು ಶರೀರದಲ್ಲಿ ಇಡ್ತಾನೆ. ಧರ್ಮಿಷ್ಠರ ಮನೆಯೋ ಅಥವಾ ಶ್ರೀಮಂತರ ಮನೆಯಲ್ಲೋ ಆ ರೀತಿಯಾಗಿ ಅಲ್ಲಿ ಹುಟ್ಟು ಹಾಗೆ ಅವನು ನೋಡ್ಕೊಳ್ತಾನೆ. ನಮ್ಮ ಭಕ್ತಿ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ ನನ್ನಲ್ಲಿ ಮಾಡುವಂತಹದ್ದು, ಭಗವಂತನಲ್ಲಿ ಮಾಡುವಂತಹದ್ದು, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡೋದು. ಯಾಕೆಂದ್ರೆ ನಿತ್ಯ ಸನ್ಯಾಸಿ ಯಾರೇ ಇರ್ತಾನೆ, ಕರ್ಮಫಲಗಳನ್ನು ತ್ಯಾಗ ಮಾಡಿದವನು ಅವನು ಈ ಪ್ರಪಂಚದಲ್ಲಿಯೇ ಇದ್ದವನು, ಎಲ್ಲಿಯೂ ಯಾರ ಜೊತೆ ಇಲ್ಲದೇ ಇರೋರ ತರ ಇರ್ತಾನೆ. ಆದ್ರೆ ಅದು ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಅಂದ್ರೆ ಏಕಾಂತ ಪ್ರದೇಶದಲ್ಲಿ ವಾಸ ಮಾಡೋ ಅಭಿಲಾಷ, ನಾನೊಬ್ಬನೇ ಇರ್ಬೇಕು ಅನ್ನುವಂಥದ್ದು. ಅಲ್ಲಿ ನಮಗೆ ಒಂದು ಪ್ರಶಸ್ತವಾದಂತಹ ಒಂದು ಇದಿರುತ್ತೆ, ಎಲ್ಲಿ ಅವರು ಭಗವಂತನ ಕುರಿತಾಗಿ ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ. ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದೆ ಇರುವುದು, ಜನರ ಮಧ್ಯದಲ್ಲಿ ಇದ್ರೂ ಸಹಿತ ಅವರಿಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಅನ್ನೋದು ಇರುವುದಿಲ್ಲ. ಅವರಿಗೆ ಆಸಕ್ತಿ ಇರೋದು ಒಂದೇ ಒಂದು, ಭಗವಂತ. ಜನ ಮತ್ತೆ ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು. ಆತ್ಮ ಸಾಕ್ಷಾತ್ಕಾರ ಒಪ್ಕೊಳ್ಳೇಬೇಕು ಪ್ರತಿಯೊಬ್ಬರು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ, ಪರಮಾತ್ಮನ ಜೊತೆಗೆ ಕನೆಕ್ಟ್ ಆಗಿ ಮತ್ತೆ ತನ್ನ ಭಕ್ತಿಯನ್ನು ಮುಂದುವರಿಸಿಕೊಂಡು ಹೋಗುವಂತಹದ್ದು. ಆಮೇಲೆ ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ. ಪರಿಪೂರ್ಣ ಸತ್ಯ ಯಾವುದು ಇಲ್ಲಿ? ಪರಿಪೂರ್ಣ ಸತ್ಯ ಅಂತ ಯಾವುದು? ಹರೇ ಕೃಷ್ಣ. ಜ್ಞಾನ ಮಾರ್ಗವನ್ನು ಹಿಡಿಯೋದು, ಸರ್ವಸಂಗ ಪರಿತ್ಯಾಗ ಮಾಡಿ. ಪರಿಪೂರ್ಣ ಸತ್ಯ ಅಂದ್ರೆ ಭಗವಂತ, ಇಲ್ಲಿ ಮತ್ತೆ ಬೇರೆ ಯಾರು ಅಲ್ಲ, ಅವನೇ ಎಲ್ಲವೂ. ಜ್ಞಾನ ಮಾರ್ಗವನ್ನ ಅದು ಜ್ಞಾನ ಅಂತ ಹೇಳ್ತಾನೆ. ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ. ನೀವು ಹೇಳ್ದಂಗೆ ಇದು ಪೂರ್ತಿಯಾಗಿ ಹೇಳಿದ್ರೆ ಜ್ಞಾನ ಮಾರ್ಗವನ್ನ ಹಿಡಿಯೋದು, ಭಗವಂತನನ್ನ ಸರ್ಚ್ ಮಾಡುವಂತ, ಅವನು ಹುಡುಕುವಂತಹದ್ದು. ಅವನು ಎಲ್ಲಿದ್ದಾನಪ್ಪ, ಅವನು ಹೇಗಿದ್ದಾನೆ ಅಂದ್ರೆ ಅಂತಹ ಒಂದು ಮಾರ್ಗ. ಅದು ನಮ್ಮ ದಾರಿ. ನಮ್ಮ ಆಕ್ಚುಲಿ ನಮ್ಮ ನಿಜವಾದ ಪ್ರಯಾಣವೇ ಅದು. ನಾವು ಈ ಶರೀರ ಪಡೆಯೋದು ಯಾಕೆ? ಈ ಶರೀರ ಒಂದೊಂದು ನೌಕೆ ತರ ನಮಗೆ ಈ ಭವಸಾಗರವನ್ನ ದಾಟಲಿಕ್ಕೆ. ಅಂತ ಒಂದು ಪಥದಲ್ಲಿ ನಾವು ಹೋಗ್ತಾ ಇರುವಂತಹದ್ದು ಜ್ಞಾನ ಆತ್ಮ ಸಾಕ್ಷಾತ್ಕಾರದ ಮಹತ್ವ. ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ. ಧನ್ಯವಾದಗಳು ಮಾತಾಡಿ. ಸೊ ಇದನ್ನ ಜ್ಞಾನ ಅಂತ ಹೇಳ್ತಾನೆ. ಇದೆಲ್ಲದಿದ್ರೆ ಬೇರೆ ಎಲ್ಲ ಅಜ್ಞಾನ ಅನ್ನುವಂತಹದ್ದು. ಇಲ್ಲಿ 21 ಇರಬೇಕು ಮೋಸ್ಟ್ಲಿ. 1 2 3 4 5 6 7 ಈ ರೀತಿಯಾಗಿ ಅದೆಲ್ಲ ಜ್ಞಾನ ಅನ್ನೋದನ್ನ ಹೇಳ್ತಾರೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮನ್ ಸತ್ತನ್ನಾಸದುಚ್ಯತೆ. ಬ್ರಹ್ಮ ನ ಸತ್ತನ್ನಾಸದುಚ್ಯತೆ.
ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದುದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ, ಅನಾದಿಯು ಆದಿಯಲ್ಲದೆ ಇರುವಂತಹದ್ದು ಯಾವುದು ಬ್ರಹ್ಮನ್ ಅಂತ, ಭಗವಂತನ ಪ್ರಭೆ ಅಥವಾ ಬ್ರಹ್ಮ ಜ್ಯೋತಿ ಏನ್ ಹೇಳ್ತೇವೆ ನಾವು, ಅದು ಅನಾದಿ ಮತ್ತು ಅವನಿಗೆ ಅಧೀನವಾಗಿರುವಂತಹದ್ದು. ಮತ್ತೆ ಅದು ಯಾವಾಗಲೂ ಇರುತ್ತೆ. ಅದು ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇರುತ್ತೆ, ಐಹಿಕ ಪ್ರಪಂಚದಿಂದ ಹೊರಗೆ ಇರುವಂತಹದ್ದು ಅವನ ಬ್ರಹ್ಮನ್ ಅಂತ. ಅದು ಐಹಿಕ ಪ್ರಪಂಚದ ಒಳಗಡೆ ಬರುವುದಿಲ್ಲ. ಸರ್ವೇಂದ್ರಿಯ ಗುಣ ಆಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಛೈವ ನಿರ್ಗುಣಂ ಗುಣಭೋಕ್ತ ಚ. ಪರಮಾತ್ಮನ ಎಲ್ಲಾ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಅವನು ಈ ನಿಸರ್ಗದ ದಿಂದ ಹೊರಗೆ ಇರುವಂತ, ಅದರಿಂದ ಯಾವುದೇ ರೀತಿಯಾದಂತಹ ಇದು ಗುಣಲಕ್ಷಣಗಳು ಅಥವಾ ಇದು ಅವನಿಗೆ ಅಪ್ಲೈ ಆಗೋದಿಲ್ಲ. ಅದರಿಂದ ಅವನು ಹೇಳುವಂತದ್ದೇನು, ಎಲ್ಲಾ ಇಂದ್ರಿಯಗಳ ಆದಿಮೂಲ ಅವನೇ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ನಮ್ಮ ರೀತಿಯಾದಂತಹ ಫಿಸಿಕಲ್ ಇಂದ್ರಿಯಗಳು ಇಲ್ಲ. ಅವನ ಎಲ್ಲಾ ಇಂದ್ರಿಯಗಳು ಸ್ಪಿರಿಚುವಲ್, ಆಧ್ಯಾತ್ಮಿಕವಾದಂತಹ ಇಂದ್ರಿಯಗಳು ಭಗವಂತನದು. ಹಾಗಾಗಿ ಅವನು ಕಣ್ಣಲ್ಲಿ ನೋಡ್ತಾನೆ, ಕಿವಿಯಲ್ಲಿ ಕೇಳಿಸ್ಕೊಳ್ತಾನೆ ಅಲ್ವಾ, ಈಗ ಹಲವಾರು ರೀತಿಯಲ್ಲಿ. ಅದರಿಂದ ಭಗವಂತ ಎಲ್ಲಾ ಜೀವರಾಶಿಗಳನ್ನು ಪಾಲಿಸೋನಾದ್ರೂ ಅವನಿಗೆ ನಿರಾಸಕ್ತನು. ಅವನಿಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಅನ್ನುವಂಥದ್ದು ಇರೋದಿಲ್ಲ ಅದ್ರ ಬಗ್ಗೆ. ಅವನು ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಭಗವಂತ ಅನ್ನುವಂಥವನು ನಿಸರ್ಗದ ಎಲ್ಲಾ ಗುಣಗಳ ಪ್ರಭು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತದ ವಿಜ್ಞೇಯಂ ದೂರಸ್ಥಂ ಶಾಂತಿಕೇ ಚ ತತ್. ಪರಮಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿರುತ್ತಾನೆ. ಸೊ ಇಲ್ಲಿ ಐಹಿಕ ಇಂದ್ರಿಯಗಳು ನಿಮ್ಗೆ ಗೊತ್ತಾ, ನಮ್ಮ ಕಣ್ಣು, ನಮ್ಮ ಕಿವಿ, ನಾಲಿಗೆ ಎಲ್ಲವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಣ್ಣನ್ನೇ ಉದಾಹರಣೆಗೆ ತೆಗೆದುಕೊಂಡ್ರು ಅದಕ್ಕೆ ನೋಡ್ಲಿಕ್ಕೆ ಒಂದು ರೇಂಜ್ ಇರುತ್ತೆ. ಈ ರೇಂಜಿಂದ ಆ ರೇಂಜ್ ವರೆಗೆ ಮಾತ್ರ ಅದು ನೋಡ್ಬೋದು. ಆಮೇಲೆ ಅದಕ್ಕೂ ಒಳಗೆ ಅಥವಾ ಅದಕ್ಕೂ ಹೊರಗೆ ಅದಕ್ಕೆ ಏನಿದ್ರು ಕಾಣಿಸೋದಿಲ್ಲ ಕಣ್ಣಿಗೆ. ಅದೇ ರೀತಿ ಕಿವಿಯು ಹಾಗೆ ಒಂದು ಫ್ರೀಕ್ವೆನ್ಸಿ ಎಷ್ಟು ಅಂದ್ರೆ ಸ್ಟಾರ್ಟಿಂಗ್ ಫ್ರೀಕ್ವೆನ್ಸಿ, ಎಂಡಿಂಗ್ ಫ್ರೀಕ್ವೆನ್ಸಿ, ಅದರ ಮಧ್ಯದಲ್ಲಿ ಏನಿದೆಯೋ ಅದನ್ನ ನಾವು ಕೇಳಿಸ್ಕೋಬಹುದು. ಅದಕ್ಕೆ ಮೊನ್ನೆ ಸದ್ಯ ನ್ಯೂಸ್ ಪೇಪರ್ ಇತ್ತು, ಅದೊಂದು ಹೆವಿ ಮೈಕ್ರೋಸ್ಕೋಪ್ಗಳನ್ನ ಯೂಸ್ ಮಾಡಿ ಈ ಗಿಡಗಳು ಅವರಿಗೆ ಅಂದ್ರೆ ಯಾವ ರೀತಿಯಾಗಿ ಅವರು ಸಹಿತ ಸೌಂಡ್ ಮಾಡ್ತಾರೆ ಅಂತ, ದುಃಖ ಆಗತ್ತೆ ಅವರಿಗೆ ಅನ್ನುವಂಥದ್ದನ್ನ ಕೆಲವರು ಸೆರೆ ಹಿಡಿದಿದ್ದಾರೆ. ಆ ಸಸ್ಯಗಳಿಂದ ಬರುವಂತಹ ಅಂದ್ರೆ ವಿಜ್ಞಾನದಲ್ಲಿ ಸೌಂಡ್ ಅಂದ್ರೆ ಎಲ್ಲ ಅದು ಸಹಿತ ಜೀವಾತ್ಮನೆ ಅಲ್ಲಿರುವಂತಹದ್ದು, ಸಸ್ಯದಲ್ಲಿ ಇರುವಂತಹದ್ದು, ಅಲ್ಲಿಯೂ ಜೀವ ಇದೆ. ಅದರಿಂದ ಅವನು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ, ಸೂಕ್ಷ್ಮ, ಅವನು ಅತಿ ಸೂಕ್ಷ್ಮನಾದ್ದರಿಂದ ಐಹಿಕ ಇಂದ್ರಿಯಗಳನ್ನು ನೋಡು. ಅದರಿಂದ ನಮ್ಮ ಇಂದ್ರಿಯಗಳು ಪರ್ಫೆಕ್ಟ್ ಅಲ್ಲ, ನಮ್ಮ ಇಂದ್ರಿಯಗಳು ಪರಿಪೂರ್ಣ ಅಲ್ಲ, ಅದು ಇಂಪರ್ಫೆಕ್ಟ್ ಸೆನ್ಸಸ್ ನಮ್ಮ ಹತ್ರ ಇರುವಂತ. ನಮ್ಮ ಕಣ್ಣು ನಾವು ತಿಳ್ಕೊಬಹುದು ಹಾಗೆ, ಅದು ಯಾವುದೇ ರೀತಿಯಾಗಿ ಪರ್ಫೆಕ್ಟ್ ಅಲ್ಲ. ಅವನ್ನು ನೋಡಲಾರು ಮತ್ತು ತಿಳಿಯಲಾರು, ಯಾಕೆಂದ್ರೆ ಅವರಿಗೆ ಕಷ್ಟ. ಅಂತಹ ಒಂದು ಇದರಲ್ಲಿ ಇದೆ ಅದು. ಭಗವಂತನ ಕೆಲವೊಂದು ಸೃಷ್ಟಿಗಳು ಆ ರೀತಿಯಾಗಿಯೇ ಇದ್ದಾವೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಆ ಇಂದ್ರಿಯಗಳು ಸಹಿತ ಆ ರೀತಿಯಾದ ಗುಣವನ್ನು ಆಧ್ಯಾತ್ಮಿಕ ಇಂದ್ರಿಯಗಳಾಗಿರ್ಬೇಕು. ಅವಾಗ ನಮಗದು ಗೊತ್ತಾಗುತ್ತೆ. ಈ ಐಹಿಕ ಇಂದ್ರಿಯಗಳಿಂದ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಬಹು ದೂರದಲ್ಲಿದ್ದರವನು ಎಲ್ಲರಿಗೂ ಸಮೀಪದಲ್ಲಿ ಇರ್ತಾನೆ. ಪರಮಾತ್ಮ ಆಗಿ ಪ್ರತಿಯೊಂದು ಹೃದಯವನ್ನು ಪ್ರವೇಶಿಸ್ತಾನೆ.
ಅವನು ಎಷ್ಟೇ ದೂರ ಇದ್ರು ಅವ್ನು ಬರ್ಲಿಕ್ಕೆ ಏನು ತೊಂದರೆ ಇಲ್ಲ, ಪಟಾಕ್ ಅಂತ ಬರ್ತಾನೆ ಅವನು ಬರ್ಬೇಕಂದ್ರೆ. ಜ್ಯೋತಿಷಾಮಪಿ ಸಜ್ಜೋತೆ ಸಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹರಿ ಸರ್ವಸ್ಯ ವಿಷ್ಟಿತಂ. ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನ, ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಭಗವಂತ ಪರಮಾತ್ಮ ಏನ್ ಹೇಳ್ತಾನೆ ಪರಮಾತ್ಮನ ಬಗ್ಗೆ ಇಲ್ಲಿ ಹೇಳಕ್ ಹೋದ್ರೆ, ಪರಮಾತ್ಮ ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ, ಅಲ್ಲಿಂದನೇ ಬರುವಂತದ್ದು ಪರಮ ಅಂತ ಹೇಳ್ತಾನೆ. ಆತನು ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ. ಜಡವಸ್ತು ನಿಮ್ಗೆ ಗೊತ್ತು ಹೇಗೆ ಆಗತ್ತೆ ಅನ್ನೋದು, ಆದ್ರೆ ಅವನು ಅದರ ಹೊರಗಡೆ ಅವನು ಕಾಣಿಸ್ಕೊಳ್ಳೋದಿಲ್ಲ. ಪರಮಾತ್ಮ ಕಾಣಿಸ್ಕೊಳ್ಳೋದಿಲ್ಲ. ಅವನು ಜ್ಞಾನ ಮತ್ತು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಈ ಜ್ಞಾನ ಎಲ್ಲ ಅವನಿಗೆ ನಿಜವಾಗಿ ನಮಗೆ ಬೇಕಾಗಿರುವಂತದ್ದು. ಇಂತಹ ಜ್ಞಾನ ಎಲ್ಲ ಎಲ್ಲಿಗೆ ಕೊನೆಯಾಗುವಂತದ್ದು? ಜ್ಞಾನದ ಗುರಿ ಭಗವಂತನಲ್ಲಿ ಕೊನೆಯಾಗುವಂತದ್ದು. ಅವನು ಎಲ್ಲರ ಹೃದಯದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ, ಪರಮಾತ್ಮನಾಗಿ ಇರ್ತಾನೆ. ಇಲ್ಲಿ ನೋಡ್ತೇವೆ, ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ನಾನು ಕ್ಷೇತ್ರ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಅಂದ್ರೆ ಧ್ಯೇಯ ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಯಾರು ಇದನ್ನು ಅರ್ಥ ಮಾಡಿಕೊಳ್ತಾರೋ ಅವರು ಭಗವಂತನ ಸ್ವಭಾವವನ್ನ ಪಡೆಯುತ್ತಾರೆ ಅನ್ನುವಂಥದ್ದು. ಸೊ ನಾವೀಗ ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಭಗವಂತನ ಸ್ವಭಾವವನ್ನು ಪಡಿಬಹುದು. ಯಾಕೆಂದ್ರೆ ಈ ಮರದಲ್ಲಿ 2 ಪಕ್ಷಿಗಳಿದ್ದಾರೆ. ಆ ಪಕ್ಷಿಗಳಲ್ಲಿ ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಈ ಆತ್ಮ ಅನ್ನುವಂಥದ್ದು ಏನ್ ಮಾಡುತ್ತೆ, ಅದಕ್ಕೆಲ್ಲ ಹಣ್ಣು ತಿನ್ಬೇಕು. ಕೆಲವೊಂದು ಟೈಮ್ ಹಾಳಾಗಿರೋ ಹಣ್ಣನ್ನು ಆ ಮರದ ಮೇಲೆ ಇದ್ರೆ ಅದನ್ನ ತಿನ್ಬಿಡುತ್ತೆ. ಆದ್ರೆ ಭಗವಂತ ಅಲ್ಲಿರುವ ಪರಮಾತ್ಮ ನಿಜವಾದ ಮಾರ್ಗದರ್ಶನ ಮಾಡಬೇಕು. ಆದ್ರೆ ಈ ಆತ್ಮ ಆ ಪರಮಾತ್ಮನ ಹತ್ರ ಕೇಳಿದ್ರೆ, ಪರಮಾತ್ಮ ನಾನೇನು ಮಾಡ್ಬೇಕೀಗ, ನನಗೆ ಯಾವುದು ಹಣ್ಣು ರುಚಿ ಗೊತ್ತಿಲ್ಲ, ಯಾವುದು ಸಿಹಿಯಾಗಿದೆ, ಯಾವುದು ಕಹಿಯಾಗಿದೆ, ಯಾವ್ದು ಹುಳಿಯಾಗಿದೆ, ಯಾವುದು ಇದಾಗಿದೆ, ನಮ್ಗೇನು ಗೊತ್ತಿಲ್ಲ, ಅದನ್ನ ಹೇಗೆ ಅಂತ ಅವನ ಹತ್ರ ಕೇಳ್ಕೊಂಡು ಅವ್ನು ಹೇಳ್ತಾನೆ, ಇಲ್ಲ ಇದು ಸಿಹಿಯಾದ ಹಣ್ಣು, ಇದನ್ನ ಮಾತ್ರ ತಿನ್ನು, ಬೇರೆ ಹಣ್ಣನ್ನು ತಿನ್ಬೇಡ. ಅಂದ್ರೆ ಇದು ಕ್ಷೇತ್ರಜ್ಞ, ಆ ಶರೀರದ ಬಗ್ಗೆ ತಿಳ್ಕೊಂಡಿರುವಂತಹದ್ದು. ಅದರಿಂದ ಇದನ್ನ ನಾವು ನಮ್ಮ ಕರ್ಮ ಮಾಡುವಂತ ಕರ್ಮಗಳು ಮತ್ತು ಕರ್ಮ ಫಲಗಳಿಗೆ ಹೋಲಿಸಿಕೊಳ್ಳುವುದು. ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಉಭಾವಪಿ ವಿಚಾರಾಂಶ ಗುಣಾಂಶೈವ ವಿದ್ಯೆ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವು ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಅದು ಮಾರ್ಪಾಡಾಗುವಂತಹದ್ದು. ಅಂದ್ರೆ ಈ ಜೀವಿಗಳೆಲ್ಲ ಅದರ್ದೇನ್ ಮನುಷ್ಯನನ್ನ ಬಿಟ್ಟು ಉಳಿದವೆಲ್ಲ ಏನು, ಒಂದು ವಿಕಸನ ಪ್ರಕ್ರಿಯೆ ಇದೆ. ಜಲಚರಗಳಿರ್ಬೋದು, ಪ್ರಾಣಿ ವರ್ಗ ಇರ್ಬೋದು, ಪಕ್ಷಿ ವರ್ಗ ಇರ್ಬೋದು, ಹೀಗೆ ಆಟೋಮೆಟಿಕಲಿ ಅವ್ರದ್ದು ಶರೀರ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನೊಂದು ರೀತಿಯಾದಂತಹ ಶರೀರವನ್ನು ಅವರು ಪಡೀತಾರೆ. ಅಂದ್ರೆ ತಮ್ಮನ್ನು ತಾವು ಮೇಲಕ್ಕೆ ಏರಿಸಿಕೊಳ್ಳುವಂತಹದ್ದು ಒಂದು ವಿಕಾಸನ ಪ್ರಕ್ರಿಯೆ. ಅದರ ಮುಖಾಂತರ ಮಾತ್ರ ಅವರು ಭಗವದ್ಧಾಮವನ್ನು ಅಂದ್ರೆ ಮತ್ತೆ ಮನುಷ್ಯರಾಗ್ಬೋದು. ಆಮೇಲೆ ಭಕ್ತಿಯನ್ನ ಮಾಡಿ ಭಗವದ್ಧಾಮವನ್ನು ಸೇರ್ಬೋದು. ಇದೆಲ್ಲ ಹೇಗಾಗಿರೋದು? ಗುಣತ್ರಯಗಳು ಪ್ರಕೃತಿಯಿಂದ ಆದವು ಅಂತ. ಗುಣತ್ರಯ ಕಾರ್ಯಕಾರಣ ಕರ್ತೃತ್ವೇ ಹೇತುರ್ ಪ್ರಕೃತಿ ರುಚ್ಯತೆ. ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತುರುಚ್ಯತೆ. ಎಲ್ಲ ಐಕ್ಯ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಎಲ್ಲದಕ್ಕೂ ಪ್ರಕೃತಿ, ಎಲ್ಲಾ ಐಹಿಕ ಕಾರ್ಯಕಾರಣಗಳ ಕಾರಣ ಪ್ರಕೃತಿ ಅಂದ್ರೆ ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಯಾಕೆಂದ್ರೆ ಅವನು ಮಾಡುವಂತಹ ಕರ್ಮಫಲಗಳಿಂದ ಸುಖ ದುಃಖ ಎಲ್ಲ ಬರ್ತಾ ಇರುತ್ತೆ. ಪುರುಷ ಪ್ರಕೃತಿ ಸ್ತೋಹೆ ಭುಂಕ್ತೆ ಪ್ರಕೃತಿ ಚಾಂಗುಣಾನ್ ಕಾರಣಂ ಗುಣ ಸಂಘೋಷ್ಯ ಸದಸದ್ಯೋ ನಿಜನ್ಮಸು.
ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಅವನು ಈ ಐಹಿಕ ಪ್ರಪಂಚದಲ್ಲಿ ತನ್ನನ್ನು ತಾನು ಹೋಗಿ ಸಹಯೋಗವನ್ನ ಮಾಡುವುದರಿಂದ ತ್ರಿಗುಣಗಳನ್ನು ಅನುಭವಿಸ್ತಾನೆ. ಯಾವುದು ತ್ರಿಗುಣ? ಸತ್ವ, ರಜ ಮತ್ತು ಹರೇ ಕೃಷ್ಣ. ತಮೋಗುಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸತ್ವಗುಣ, ರಜೋಗುಣ, ತಮೋಗುಣ. ಧನ್ಯವಾದಗಳು. ಹೀಗೆ ಆತನು ವಿವಿಧ ಜೀವ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಬೆಳೆಸುತ್ತಾನೆ. ಯಾಕಂದ್ರೆ ಆ ಗುಣಗಳಿಗೆ ಅನುಸಾರವಾಗಿ ನಾಳೆ ಈ ಪ್ರಕೃತಿಯ 3 ಗುಣಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳುವಾಗ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಅಂತ, ಯಾವ ರೀತಿಯಾಗಿ ಶರೀರ ನಮ್ಗೆ ಹೇಗೆ ಸಿಗುತ್ತೆ, ಯಾಕೆ ಸಿಗತ್ತೆ ಅನ್ನೋಂಥದ್ದು. ಉಪದ್ರಷ್ಟಾನುಮಂತಾಚ ಭೂತ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯ ಅನುಭವಿ, ಅವನು ಪ್ರಭು ಮತ್ತು ಪರಮ ಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಇಷ್ಟೆಲ್ಲ ಆದ್ಮೇಲೆ ಅವನು ಹೇಳ್ತಾನೆ, ಈಗ ಇನ್ನೊಂದು ಕ್ಷೇತ್ರಜ್ಞ ದೇಹದಲ್ಲಿ ಇದ್ದಾನೆ ಅವನು ಇನ್ನೊಬ್ಬ. ಅಂದ್ರೆ ಭಗವಂತನ ಬಗ್ಗೆ ಅವನು ಯಾವ ದಿವ್ಯಾನುಭವಿಯೇ ಹೌದು, ಅದರಲ್ಲಿ ಯಾವುದೇ ರೀತಿಯಾದಂತ ಬೇರೆ ಹೇಳಲಿಕ್ಕೆ ಆಗುವುದು. ಅಂದ್ರೆ ಭಗವಂತನೇ ಹಾಗೆ ಅಲ್ವಾ, ಅವನು ಭಗವಂತನೇ ಆಗಿರೋದ್ರಿಂದ ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವನು. ಅವನ ಖಂಡಿತವಾಗಿ ನಮಗೆ ಅವನ ಆಜ್ಞೆಯನ್ನು ಕೊಡ್ತಾನೆ. ಯಾವಾಗ ನಾವು ಅವನ ಹತ್ರ ಕೇಳ್ತೇವೋ ಆಗ. ಎಲ್ಲಿ ತನಕ ನಾವು ಕೇಳೋದಿಲ್ವೋ ಅಲ್ಲಿ ತನಕ ಅವನು ಕೊಡುವುದಿಲ್ಲ. ಹೇಗೆ ಕೇಳೋದು ಅವನ ಹತ್ರ? ಭಗವಂತನ ಹತ್ರ, ಕೃಷ್ಣ ಹತ್ರ ನೀವು ಯಾವುದೇ ದೇವತೆಗಳಲ್ಲಿ ಏನಾದ್ರೂ ಬೇಡ್ಕೊಳ್ಬಹುದು. ಸರಿ, ಇಲ್ಲಿ ಭಗವಂತನ ಹತ್ರ, ಕೃಷ್ಣನ ಹತ್ರ ನಾವು ಬೇಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಏನನ್ನು. ಅವನೇ ಕೊಡ್ಬೇಕು. ನಮ್ದು ಬರೀ ಒಂದೇ ಕೆಲಸ ಏನು, ನಾವೇನ್ ಮಾಡ್ಬೇಕು? ಅವನು ಮೇಲ್ವಿಚಾರಕನಾಗಿ ಅಪ್ಪಣೆ ಕೊಡುವನಾಗಿ ಇರ್ತಾನೆ. ಅವನು ಮಾರ್ಗದರ್ಶನ ಮಾಡಬೇಕು, ನಾವು ಭಕ್ತಿ ಮಾಡಬೇಕು, ಅವನನ್ನ ಸದಾ ಚಿಂತನೆ ಮಾಡಬೇಕು. ಆಗ ಆಟೋಮೆಟಿಕಲಿ ಅವನ ಮಾರ್ಗದರ್ಶನ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಯಾವುದೇ ರೀತಿಯಾದ ದ್ವಂದ್ವತೆ ಇರುವುದಿಲ್ಲ, ದೃಢ ನಿಶ್ಚಯವನ್ನ ನಾವು ಮಾಡಬಹುದು. ಅವನಿಗೆ ಪರಮಾತ್ಮ ಅಂತ ಇಲ್ಲಿ ಕರೀತಾರೆ. ಪುರುಷ ಪ್ರಕೃತಿ ಸ್ತೋಹೆ ಪುಂಕ್ತೆ ಪ್ರಕೃತಿಜಾಂಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋ ನಿಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನಿಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನು ಸಹಯೋಗ್ಯವೇ ಕಾರಣ. ಹಾಗೆ ಆತನು ವಿವಿಧ ಜೀವಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಉಪದೃಷ್ಟಾನುಮಂತಾಚ ಭಕ್ತ ಭಕ್ತ ಮಹೇಶ್ವರ ಪರಮಾತ್ಮ ಜಾತತ್ವ ದೇಹಸ್ಮಿನ್ ಪುರುಷ ಪರ ಇದಾಗಿದೆ. ಇಲ್ಲಿ ಭಗವಂತನಿಗೆ ನಮ್ಮ ಶರೀರಕ್ಕೆ ನಾವು ಹೋಲಿಸಿದಾಗ ಅವನ ವ್ಯತ್ಯಾಸವನ್ನ ನಮಗೆ ಭಗವಂತನಿಗೆ ನಾವು ನೋಡಿದಾಗ ಭಗವಂತನಿಗೆ ಎಲ್ಲವೂ ನೆನಪಿರುತ್ತೆ. ನಮಗೆ ನೆನಪಿರೋದು ಬಹಳ ಕಷ್ಟ. ಏನಾದ್ರು ನೆನಪಿರೋದು ಸ್ವಲ್ಪವೇ ಸ್ವಲ್ಪ, ಈ ಜನ್ಮದ್ದು ಅಥವಾ ಹಿಂದಿನ ಜನ್ಮದಂತೂ ಈ ಜನ್ಮದಲ್ಲಿಯೇ ನೆನಪಿರೋದಿಲ್ಲ. ಇನ್ನು ಉಳಿದ ಜನ್ಮಗಳನ್ನ ಬಿಟ್ಬಿಡಿ, ಅದ್ರಲ್ಲಿ ನಮಗೆ ಮರೆವು ಇದೆ. ಅವನೇ ಕೊಟ್ಟಿರುವಂತಹದ್ದು. ನಾವು ಶರೀರ ಚೇಂಜ್ ಮಾಡ್ತೇವೆ. ಭಗವಂತನೆಲ್ಲ ಐಹಿಕ ಅಲ್ಲ, ಅವನ್ನೆಲ್ಲ ಸ್ಪಿರಿಚುವಲ್. ಅದರಿಂದ ಬಾಡಿ ಮತ್ತೆ ಆತ್ಮ, ಶರೀರ ಮತ್ತು ಆತ್ಮದಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಇರೋದಿಲ್ಲ ಭಗವಂತಂದು. ಆದ್ರೆ ನಮ್ದು ಬೇರೆ ಬೇರೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋ ವಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತು ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನು ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಅವನು ಯಾರೇ ಇರಲಿ, ಯಾವುದೇ ರೀತಿ ಇರಲಿ, ಸದ್ಯದ ಮಟ್ಟಿಗೆ ಅವನು ಎಂತಹ ಕೀಳು ಜನ್ಮವನ್ನೇ ಹೊಂದಿರಲಿ, ಈ ತತ್ವಜ್ಞಾನವನ್ನು ಅರ್ಥ ಮಾಡ್ಕೊಳ್ತಾನೆ ಅಂದ್ರೆ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಅವನು ಯಾರೇ ಇರಲಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ.
ಜಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನ ಕಾಣ್ತಾರೆ. ಅಲ್ವಾ? ಧ್ಯಾನ ಗೊತ್ತು ನಿಮಗೆ, ಅಷ್ಟಾಂಗ ಯೋಗದಲ್ಲಿ ಬಹಳ ಕಷ್ಟ. ಅಂದ್ರೆ ಸಶರೀರವಾಗಿ ನಾವು ಸಾಕ್ಷಾತ್ಕಾರವನ್ನು ಪಡೆಯುವುದು ಸಾಧ್ಯವಿಲ್ಲ ಅನ್ನುವಂಥದ್ದನ್ನೇ ಹೇಳ್ತಾನೆ ಅವನು. ತುಂಬಾ ಕಷ್ಟ. ಯಾಕೆಂದ್ರೆ ಮೊದಲು ಮಾಡ್ತಾ ಇದ್ದ ಕೃತಯುಗದಲ್ಲಿ ನೀವು 1,00,000 ವರ್ಷ ಬದುಕ್ತೀರಾ ಅಂದ್ರೆ ನೀವು ಯಾಕೆ ಮಾಡಬಾರ್ದು ಅಲ್ವಾ? ಆ ರೀತಿಯಾಗಿ ಮಾಡ್ತಾ ಇದ್ರು. ಆದ್ರೆ ಹಾಗೆ ಕ್ರಮೇಣ ಕಲಿಯುಗಕ್ಕೆ ಬಂದಾಗ ನಮ್ಮ ಸರಾಸರಿ 100 ವರ್ಷ. ಅದರಿಂದ ಏನಾಗುತ್ತೆ, ಅದನ್ನೆಲ್ಲ ಮಾಡ್ಲಿಕ್ಕೆ ಕೆಲವರು ಧ್ಯಾನ ಮಾಡ್ಲಿಕ್ಕೆ ಅಷ್ಟೊಂದು ರೀತಿಯಾಗಿ ಕಷ್ಟ ಆಗತ್ತೆ. ಮತ್ತೆ ಕೆಲವರು ಜ್ಞಾನವನ್ನ ಬೆಳೆಸ್ತಾರೆ. ಈಗ ಜ್ಞಾನ ಬೆಳೆಸೋದೇನೋ ಗುರುಗಳ ಹತ್ರ ಹೋಗುವಂಥದ್ದು, ಈ ರೀತಿಯಾಗಿ ಶ್ರೀಮದ್ ಭಾಗವತಂ, ಭಗವದ್ಗೀತೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳುವಂಥದ್ದು, ಬೇರೆ ಬೇರೆ ಪುರಾಣಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಹೀಗೆ. ಮತ್ತೆ ಇನ್ನು ನಿಷ್ಕಾಮ ಕರ್ಮ ನಿಜವಾಗಿಯೂ ನಿತ್ಯ ಸನ್ಯಾಸಿಯ ಗುಣ. ನಿಷ್ಕಾಮ ಕರ್ಮ ತಮ್ಮೊಳಗಿರುವ ಪರಮಾತ್ಮನ ಅವರು ಕಾಣ್ತಾರೆ ನಿಷ್ಕಾಮ ಕರ್ಮ ಮಾಡುವುದರಿಂದ ಸರಿ. ಅನ್ಯೇತ್ವೇವ ಮಮ ಜಾನಂತಹ ಕೃತ್ವಾನೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಸತ್ಯಂ ಶ್ರುತಿಪರಾಯಣಃ. ದೇವಾಯುತಿ ಕಪಿಲಮುನಿ ದೇವಾಯುತಿ ಅವನ ತಾಯಿ ಆಕ್ಚುಲಿ ಅವಳು. ಶ್ರೀಮದ್ ಭಾಗವತದಲ್ಲಿ ಬರುತ್ತೆ, ಕಪಿಲ ಮುನಿ ಜ್ಞಾನಿ. ಅವನು ತನ್ನ ತಾಯಿ ಅಂತವಳು ಅವನಿಗೆ ನೋಡಿ ಅವನ ಹತ್ರ ಮಾಡಿ ಅವನ ಹತ್ರ ಜ್ಞಾನವನ್ನ ಪಡೆಯುತ್ತಾಳೆ. ಅವಳು ಜ್ಞಾನವನ್ನು ಪಡೆದು ಸಾಕ್ಷಾತ್ಕಾರವನ್ನು ಅನುಭವಿಸುವಂಥವ್ಳು ದೇವಾಯುತಿ. ಅದರಿಂದ ಇಲ್ಲಿ ಅವ್ರೇನಂತ ಪರಮಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಈ ರೀತಿಯಾಗಿ ನಾವು ಮಾಡಬೇಕು ಅನ್ನುವಂಥದ್ದು. ಯಾವ ಸಂಜಾಯತೆ ಕಿಂಚಿತ್ ತತ್ವಂ ಸ್ಥಾವರ ಜಂಗಮಂ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನ ಚರಾಚರಗಳಿಗಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿಬೇಕು. ಇಲ್ಲಿ ಕ್ಷೇತ್ರ ಇರಬೇಕು ಮತ್ತೆ ಕ್ಷೇತ್ರಜ್ಞ ಇರಬೇಕು, ಆಗ ಮಾತ್ರ ಏನೇ ಆಗುವಂತಹದ್ದು ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಕ್ಷೇತ್ರಜ್ಞರ ಸಂಯೋಗ ಆಗಲೇಬೇಕು ಅಂತ. ಕ್ಷೇತ್ರ ಅಂದ್ರೆ ಒಂದು ಶರೀರವನ್ನು ತಿಳ್ಕೊಳ್ಳುವಂತ ಆತ್ಮ. ಚರಾಚರಗಳಲ್ಲಿ ಅಸ್ತಿತ್ವದಲ್ಲಿರುವ ಏನನ್ನೇ ಆಗಲಿ ಅದರಿಂದ ಇದೊಂದು ಕ್ಷೇತ್ರಜ್ಞರ ಸಂಯೋಗ ಇರಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಾನೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯಸ್ತ ವಿನಶ್ಯಂತಂ ಯಃ ಪಶ್ಯತಿ ಸಪಶ್ಯತಿ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ನಿಜವಾಗಿ ನೋಡೋದ್ರೇನು, ಅರ್ಥ ಮಾಡಿಕೊಳ್ಳುವಂತಹದ್ದೇನು? ಇಲ್ಲಿ ಯಾರು ಅಳಿಯುವುದಿಲ್ಲ, ದೇಹದಲ್ಲಿರುವಂತಹ ಜೀವಾತ್ಮನಾಗಲಿ ಅಥವಾ ಪರಮಾತ್ಮನಾಗಲಿ ಅವರು ಅಳಿಯುವುದಿಲ್ಲ. ಅವರು ಹೋಗ್ಬೇಕಾಗತ್ತೆ ಇನ್ನೊಂದು ಶರೀರ ಮಾತ್ರ. ಅದರಿಂದ ದೇಹದಲ್ಲಿ ಇಬ್ಬರಿದ್ದಾರೆ, ಪರಮಾತ್ಮ ಮತ್ತೆ ಜೀವಾತ್ಮ. ಇದನ್ನ ಯಾರು ಅರ್ಥ ಮಾಡ್ಕೊಂತಾರೋ ಅವ್ನು ನಿಜವಾಗಿ ನೋಡ್ತಾನೆ. ಸಮಂ ಪಶ್ಯಂತಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ನಸ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರ್ತಾನೆ. ತನ್ನ ಮನಸ್ಸಿಗೆ ಹೀನ ಸ್ಥಿತಿಯನ್ನು ತಂದುಕೊಳ್ಳುವುದಿಲ್ಲ. ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನ ಕಾಣಬಲ್ಲವನು. ಅಲ್ಲಿಯೂ ಇರ್ತಾನೆ ಅವನು ಪರಮಾತ್ಮ, ಪ್ರತಿಯೊಂದರಲ್ಲಿ ಇದ್ದಾನೆ ಪರಮಾತ್ಮ. ಅದರಿಂದ ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ ಅನ್ನುವಂಥದ್ದು. ಪ್ರಕೃತಿಯೈವ ಚ ಕರ್ಮಾಣಿ
ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲಾ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಅಂದ್ರೆ ಇಲ್ಲಿ ಈ ಶರೀರ ನಾನಲ್ಲ ಅನ್ನೋದಂತೂ ಗ್ಯಾರಂಟಿ ಅಲ್ವಾ. ನಾವು ಶರೀರ ಅಲ್ಲ ಅನ್ನೋದು ಗ್ಯಾರಂಟಿ. ಯಾಕೆಂದ್ರೆ ಶರೀರ ನಾವು ಹೇಗೆ ಬಟ್ಟೆಯನ್ನು ಧರಿಸ್ತೇವೋ ಅದೇ ರೀತಿಯಾಗಿ ನಾವು ಈ ಶರೀರ ಧಾರಣೆಯನ್ನ ಮಾಡ್ತೇವೆ. ಈ ಶರೀರ ನಮ್ಮ ಕ್ಷೇತ್ರ. ಇಲ್ಲಿ ನಮ್ಗೆ ಒಂದು ಆತ್ಮಕ್ಕೆ ಕೆಲಸ ಮಾಡಲಿಕ್ಕೆ ಒಂದು ಜಾಗ ಅಲ್ವಾ. ಅದರಿಂದ ಈ ಐಹಿಕ ಅಂದ್ರೆ ಈ ದೇಹ ಮತ್ತು ಎಲ್ಲಾ ಕರ್ಮಗಳನ್ನ ಮಾಡುತ್ತೆ. ದೇಹ ಅನ್ನುವಂಥದ್ದು ಅದು ಐಹಿಕ ಪ್ರಕೃತಿಯಿಂದ ಆಗಿರುವಂತಹದ್ದು. ಈ ದೇಹ ಅನ್ನುವಂಥ ಪಂಚಭೂತಗಳಿಂದ ಆಗಿರುವಂತ ನಾನು ಏನು ಮಾಡ್ತಾ ಇಲ್ಲ, ಈ ದೇಹ ಮಾಡ್ತಾ ಇರುವಂತಹದ್ದು ಅಂತ ಯಾರು ಅರ್ಥ ಮಾಡಿಕೊಳ್ತಾನೋ ಅವನು ನಿಜವಾಗಿಯೂ ಅರ್ಥ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಥಾಭೂತ ಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತೆ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಆಕಾಶವು ಎಲ್ಲೆಲ್ಲಿ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಇದು ನಿಜವಾಗಿ ಆಗಬೇಕಾದದ್ದು. ಆತ್ಮ ದೇಹದ ಜೊತೆಗೆ ಆಕ್ಚುಲಿ ಬೆರೆಯುವುದಿಲ್ಲ, ಬೆರೆಯಬಾರದು. ಹೀಗೆ ಆಕಾಶ ಭೂಮಿ ಜೊತೆಗೆ ಎಲ್ಲಾ ಕಡೆ ಕಾಣಿಸ್ಕೊಂಡು ಇರೋದು ಬೆರೆಯುವುದಿಲ್ಲ, ಅದು ಸಪ್ರೇಟ್ ಆಗಿ ಇರುತ್ತೆ. ಅದೇ ರೀತಿಯಾಗಿ ಈ ಆತ್ಮ ಸಪ್ರೇಟ್ ಆಗಿರಬೇಕು, ಶರೀರನೇ ಸಪ್ರೇಟ್ ಆಗಿದೆ. ಸಪ್ರೇಟ್ ಅಂದ್ರೆ ಬೇರೆ ಬೇರೆ ಅನ್ನೋದನ್ನ ಒಂದೇ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಡುವಂಥದ್ದು. ಆತ್ಮನೇ ಬೇರೆ, ಶರೀರವೇ ಬೇರೆ ಅನ್ನುವಂಥದ್ದನ್ನ ಇಲ್ಲಿ ಯಥಾ ಪ್ರಕಾಶ ಯತ್ಯೇಕಃ ಕೃಷ್ಣಂ ಲೋಕಮಿಮಂ ರವಿಃ ಏಕಂ ಕ್ಷೇತ್ರ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಭರತ ವಂಶಜನಾದ ಅರ್ಜುನನ ಒಬ್ಬನೇ ಸೂರ್ಯನ ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಅವನ ಪ್ರಜ್ಞೆಯಿಂದ ಅವನು ಇಡೀ ದೇಹವನ್ನು ಬೆಳಗ್ತಾನೆ. ಆದ್ರಿಂದ ಅವನ ಪ್ರಜ್ಞೆ ಸದಾ ಭಗವಂತನಲ್ಲಿ ಇರುವುದರಿಂದ ಇಡೀ ಶರೀರ ಆ ರೀತಿಯಾಗಿ ಬೆಳಗುತ್ತೆ. ಅವನು ಇಡೀ ಶರೀರವನ್ನು ಬೆಳಗಿಸ್ತಾನೆ ಜೀವಿ ಅನ್ನುವಂಥದ್ದನ್ನ ಇಲ್ಲಿ ಹೇಳಲಾಗಿದೆ. ಕ್ಷೇತ್ರ ಚೈತನ್ಯಯೋರೇವಂ ಅಂತರಂ ಜ್ಞಾನಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಿನ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಕ್ಷೇತ್ರಜ್ಞರ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ತಾರೆ. ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳೋದ್ರಿಂದ ಪರಮ ಗುರಿಯನ್ನು ಮುಟ್ತಾರೆ. ಇಲ್ಲಿಗೆ ಮುಗಿಯತ್ತೆ ಅಧ್ಯಾಯ ಪ್ರಕೃತಿ ಪುರುಷ ಪ್ರಜ್ಞೆ. ಹರೇ ಕೃಷ್ಣ. ತುಂಬಾ ಸಮಯ ಆಗೋಯ್ತು, ಸಾರಿ. ಹರೇ ಓಕೆ, ನಾ ಒಂದು 5 minutes ಬೇಗ ಹರೇ ಕೃಷ್ಣ ಮಂತ್ರವನ್ನು ಜಪಿಸೋಣ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಜಗದಾಧರ ಶಿವಾಚಾರ್ಯಗಳ ವರ್ತಂಡ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ
हरे राम 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 हरे 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 कृष्ण 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 हरे हरे राम 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 हरे हरे कृष्ण कृष्ण हरे हरे राम राम हरे हरे कृष्ण 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 हरे हरे राम 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 हरे हरे कृष्ण हरे राम हरे हरे कृष्ण 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 हरे हरे राम 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 हरे हरे कृष्ण हरे कृष्ण हरे हरे राम हरे कृष्ण 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 हरे राम राम हरे कृष्ण हरे हरे राम 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 हरे हरे कृष्ण 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 हरे राम राम हरे राम 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 हरे हरे कृष्ण 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 हरे राम राम हरे हरे कृष्ण कृष्ण हरे राम हरे हरे कृष्ण हरे कृष्ण हरे राम राम हरे हरे कृष्ण हरे राम हरे हरे कृष्ण 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 हरे राम हरे राम राम हरे हरे कृष्ण हरे कृष्ण हरे राम हरे हरे कृष्ण कृष्ण हरे राम हरे हरे कृष्ण हरे कृष्ण हरे राम हरे हरे कृष्ण हरे राम हरे हरे कृष्ण हरे कृष्ण हरे 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 राम हरे हरे कृष्ण हरे राम हरे हरे कृष्ण हरे कृष्ण हरे राम राम हरे कृष्ण हरे कृष्ण हरे राम हरे राम हरे 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 राम हरे कृष्ण हरे कृष्ण हरे कृष्ण 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 हरे हरे राम राम हरे 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 कृष्ण हरे राम हरे हरे कृष्ण कृष्ण हरे 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 राम राम हरे हरे कृष्ण कृष्ण हरे 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 राम हरे हरे कृष्ण कृष्ण हरे हरे राम हरे 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 राम हरे हरे राम हरे हरे कृष्ण कृष्ण हरे राम हरे हरे कृष्ण हरे कृष्ण हरे राम हरे हरे कृष्ण पंचकृपा सिंधु पतिदानं पावनेभ्यो वैष्णवेभ्यो नमो नमः भगवद्गीता ಜಯವಾಗಲಿ ಲೀಲಾ ಪ್ರಭುರಾದಿಗೆ ಜಯವಾಗಲಿ ಅನಂತ ಗುರು ವೈಷ್ಣವರಿಗೆ ಜಯವಾಗಲಿ ಎಲ್ಲಾ ಭಕ್ತರಿಂದಕ್ಕೂ ಜಯವಾಗಲಿ ಹರೇ ಕೃಷ್ಣ ಏನಾದ್ರು ಇದು ನಾಳೆ ಕೇಳ್ತೇನೆ ಸಾರಿ ಇವತ್ತು ಲೇಟ್ ಆಗೋಯ್ತು ಕ್ಷೇತ್ರಜ್ಞ ಹಾಗೆ ಅದು ಸ್ವಲ್ಪ ಒಂಥರ ಇದೆ ಚಾಪ್ಟರ್ ಆಗಿದೆ ಅರ್ಥ ಮಾಡ್ಕೊಳ್ತಾ ಅದನ್ನ ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಬಹಳ ಈಸಿ ನಮಗೆ ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ ನಾಳೆ ಮಾತಾಡೋಣ ಓಕೆ